ನಮಸ್ತೆ ವೀಕ್ಷಕರೇ, ಸ್ಪಂದನ ಹೊಯ್ಯಿನ ಸಮಸ್ತ ವೀಕ್ಷಕರಿಗೆ ದೀಪಗಳ ಹಬ್ಬ ದೀಪಾವಳಿಯ ಶುಭಾಶಯಗಳು. ದೀಪಾವಳಿ ಎಂದಕ್ಷಣ ನಮಗೆ ನೆನಪಾಗುವುದೇ ಬೆಳಕು, ಹಣತೆ. ಅದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗಂತೂ ಪಟಾಕಿ ಇಲ್ಲದಿದ್ದರೆ ದೀಪಾವಳಿ ಎಲ್ಲೋ ಅವರಿಗೆ ನಿರುತ್ಸಾಹ ತಂದುಬಿಡ್ತದೆ. ಹಾಗಾಗಿ ದೀಪಾವಳಿ ಎಂಬುದೇ ಮಕ್ಕಳಿಗೆ ಪಟಾಕಿಯ ಸದ್ದು ಎಲ್ಲೆಡೆ ಮಾಡ್ತಾಯಿದೆ. ಹಾಗಾಗಿ ಈ ಪಟಾಕಿಯಿಂದಲೇ ದೀಪಾವಳಿ ಹಬ್ಬವ ಅಥವಾ ಪಟಾಕಿಯಿಂದಲೇ ಎಷ್ಟು ಜಾಗರೂಕತೆಯಾಗಿರಬೇಕು ಮಕ್ಕಳು, ಅಥವಾ ಪಟಾಕಿಯಿಂದ ಎಷ್ಟೆಲ್ಲ ಪರಿಸರಕ್ಕೆ ಹಾನಿ ಇದೆ, ಇದೆಲ್ಲರದ ಬಗ್ಗೆ ಇವತ್ತು ಚರ್ಚೆ ಮಾಡುವ ಪಟಾಕಿ ಎಚ್ಚರ. ಹೌದು ವೀಕ್ಷಕರೇ, ದೀಪಾವಳಿಯ ಜೊತೆಯಲ್ಲಿ ಪಟಾಕಿ ಎಷ್ಟು ಬೇಕು, ಹೇಗೆಲ್ಲ ಉಪಯೋಗಿಸ್ಬೋದು, ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಹೇಗೆಲ್ಲ ಅದನ್ನು ಬಳಕೆ ಮಾಡಬೇಕು, ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡಲಿಕ್ಕೆ ಇವತ್ತು ನಮ್ಮ ಕರಾವಳಿಯ ಪ್ರಸಿದ್ಧ ಕಣ್ಣಿನ ಆಸ್ಪತ್ರೆಯಾದಂತಹ ಪ್ರಸಾದ್ ನೇತ್ರಾಲಯದಿಂದ ಡಾಕ್ಟರ್ ಚಿನ್ನಪ್ಪ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ಡಾಕ್ಟರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಧನ್ಯವಾದಗಳು. ಡಾಕ್ಟರ್, ಈಗ ದೀಪಾವಳಿ ಎಂದಕ್ಷಣ ನಮಗೆ ನೆನಪಾಗುವುದೇ ಬೆಳಕಿನ ಹಬ್ಬ, ದೊಡ್ಡ ಹಬ್ಬ, ಹಣತೆಗಳು, ಬೆಳಕು ಇಂದ ಕೂಡಿದಂಥ ಹಬ್ಬ. ಅದರಲ್ಲಿಯೂ ಪ್ರಮುಖವಾಗಿ ಮಕ್ಕಳಿಗೆ ಈ ದೀಪಾವಳಿಯಲ್ಲಿ ಪಟಾಕಿ ಇಲ್ಲದೆ ಹಬ್ಬ ಮುಗಿಯುವುದಿಲ್ಲ. ಪಟಾಕಿಯ ಸಡಗರ, ಪಟಾಕಿ ಇಲ್ಲದವರಿಗೆ ಮನೆಯಲ್ಲಿ ಸಂಭ್ರಮವೇ ಇಲ್ಲ. ಹಾಗಾಗಿ ಪಟಾಕಿ ಎಂದಕ್ಷಣ ನೀವೇನು ಮಕ್ಕಳಿಗೆ ಟಿಪ್ಸ್ ಕೊಡಲಿಕ್ಕೆ ಅಥವಾ ಪೋಷಕರಿಗೆ? ಅದೇ ಅಂತ ಹೇಳಿದರೆ, ಇದು ಈ ಪಟಾಕಿಯನ್ನು ಸಿಡಿಸುವಂಥದ್ದು ಸಂಪೂರ್ಣವಾಗಿ ನಾವು ಮಾಡಲೇಬಾರ್ದು ಅಥವಾ ಸಂಪೂರ್ಣವಾಗಿ ನಿಲ್ಲಿಸೇ ಬಿಡಬೇಕು ಅನ್ನುವಂಥದ್ದು ಒಂದು ಸ್ವಲ್ಪ ನಾವು ತುಂಬಾ ಅಗ್ರೆಸಿವ್ ಆಗಿ ಮಾತಾಡುವಂತಹ ಒಂದು ರೀತಿಯಾಗಿರುತ್ತೆ. ಆದರೆ ಇದನ್ನೇ ನಾವು ಒಂದು ಮಿತಿಯಲ್ಲಿ ಅಥವಾ ಪೋಷಕರು ಒಂದು ಸೂಪರ್ವಿಷನ್ನಲ್ಲಿ ಇದನ್ನು ಸಿಡಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡ್ರೆ ಖಂಡಿತವಾಗ್ಲೂ ಈ ಒಂದು ಪಟಾಕಿ ಸಿಡಿಸೋವನ್ನು ನಾವು ಎಚ್ಚರಿಕೆಯಿಂದ ಅಥವಾ ಪೋಷಕರ ಒಂದು ಸೂಪರ್ವಿಷನ್ ಅಡಿಯಲ್ಲಿ ಮಕ್ಕಳು ಇದನ್ನು ಸಿಡಿಸಿದರೆ ಯಾವುದೇ ಒಂದು ತೊಂದರೆ ಆಗದಿದ್ದಾಗೆ ನಾವು ಇದನ್ನು ಮಾಡ್ಕೋಬೋದು. ಆದರೆ ಪೋಷಕರ ಒಂದು ಸೂಪರ್ವಿಷನ್ ಅಥವಾ ಪೋಷಕರ ಎಚ್ಚರಿಕೆ ಹೇಗೆ ವಹಿಸಬೇಕು ಅನ್ನುವಂಥ ಪ್ರಶ್ನೆ ಇಲ್ಲಿ ಉಂಟಾಗ್ತದೆ. ಪೋಷಕರ ಹೇಗೆ ವಹಿಸಬೇಕು ಅಂತ ಹೇಳಿದರೆ, ಇದು ಇವಾಗ ಏನೇ ಒಂದು ಅನಾಹುತ ಆದರೂ ಸಹ ನಾವು ಇದು ಮಕ್ಕಳಿಗೆ ಅದರ ಒಂದು ಜವಾಬ್ದಾರಿಯನ್ನು ವಹಿಸಲಿಕ್ಕಾಗೋದಿಲ್ಲ. ಅದಕ್ಕೆ ಪೋಷಕರು ಇದನ್ನು ಜವಾಬ್ದಾರಿಯನ್ನು ವಹಿಸಬೇಕಾಗುತ್ತೆ. ಸೊ ಯಾವ ರೀತಿಯ ಜವಾಬ್ದಾರಿ? ಈ ಸಿಡಿಯುವಂತಹ ಪಟಾಕಿಗಳಿಂದ ದೂರ ಇರುವಂಥದ್ದು. ಅದೇ ಸಂಪೂರ್ಣವಾಗಿ ಪಟಾಕಿಯೇ ಸಿಡಿಸಬಾರ್ದು ಅಂತ ಮಾಡಿದರೆ ಇದು ಯಾವುದೇ ಒಂದು ಈ ರೀತಿಯ ಒಂದು ಅಪಘಾತಗಳು ಆಗದೇ ಇದ್ದಾಗೆ ನಾವು ಸಂಪೂರ್ಣವಾಗಿ ಇದನ್ನು ಮುಚ್ಚಿಬಿಡ್ಬೋದು. ಆದರೆ ಆ ರೀತಿಯ ಮಾಡುವಂಥದ್ದು ಸಾಧ್ಯವೇ ಅನ್ನುವಂಥ ಪ್ರಶ್ನೆಯೂ ನಮ್ಮಲ್ಲಿ ಉಂಟಾಗ್ತದೆ. ಸೊ ಇದನ್ನು ಪಟಾಕಿಯನ್ನು ಜೊತೆಯಲ್ಲಿ ಇಟ್ಕೊಂಡು ಅದನ್ನು ನಮ್ಮ ಅಂದರೆ ಜೀವಕ್ಕೆ ಯಾವುದೇ ರೀತಿಯ ಒಂದು ಹಾನಿ ಉಂಟಾಗದೇ ಇದ್ದಾಗೆ ಇದನ್ನು ಸಿಡಿಸುವುದು ಹೇಗೆ ಅನ್ನುವಂಥದ್ದನ್ನು ನಾವು ಮಾತಾಡಬೇಕಾಗಿ ಬರ್ತದೆ. ವೀಕ್ಷಕರೇ, ನಮ್ಮೊಂದಿಗೆ ಈ ಪಟಾಕಿ ಎಚ್ಚರ ಕಾರ್ಯಕ್ರಮದಲ್ಲಿ ನಮ್ಮ ಕರಾವಳಿಯ ಹೆಸರಾಂತ ಒಂದು ಪರಿಸರ ಸ್ನೇಹಿ, ಪರಿಸರ ಆಂದೋಲನ ಮುಖಾಂತರ ಹಲವಾರು ಜನಪರ ಕಾಳಜಿ ಮಾಡಿದಂತಹ ಪ್ರೇಮಾನಂದ್ ಕಲ್ಮಾಡಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ. ಪ್ರೇಮಾನಂದ್ ಕಲ್ಮಾಡಿ ಅವರಿಗೆ, ದೀಪಾವಳಿ ಎಂಬುದು ಪಟಾಕಿ ಒಂದು ಸಂಭ್ರಮಾಚರಣೆ ಇದ್ದದ್ದೇ. ಯುವಕರಾಗಲಿ ಮಕ್ಕಳಾಗಲಿ ಸಂಭ್ರಮದಿಲ್ಲ, ಯಾವುದಾದ್ರೂ ಸುಡುಮದ್ದು ಕಾರ್ಯಕ್ರಮ ಅಂತೂ ಇದ್ದೇ ಇರ್ತದೆ. ಈ ಪಟಾಕಿ ಮುಂಚಿನಕ್ಕಿಂತ ಈಗಿನ ಕಾಲಚಕ್ರಕ್ಕೆ ಹೇಗೆ ಉಪಯೋಗ ಮತ್ತು ಎಷ್ಟು ಉಪಯೋಗಿಸುವುದು ಸರಿ? ಬಹುಶಃ ನಾವು ನನ್ನ ಸಣ್ಣ ಬಾಲ್ಯದ ದಿನಗಳನ್ನು ಅವಲೋಕಿಸಿದಾಗ ಮತ್ತು ಈಗಕ್ಕೆ ಕಂಪೇರ್ ಮಾಡಿದಾಗ ಬಹುಶಃ ಆ ದಿನಗಳಲ್ಲಿ ಮದುವೆ ಸಂದರ್ಭದಲ್ಲಿ ಪಟಾಕಿಗಳನ್ನು ಸಿಡಿಸ್ತಾ ಇರುವಂಥದ್ದು ಬಹಳ ಕಡಿಮೆ ಇತ್ತು. ಈಗ ಒಂದು ಮದುವೆ ಒಂದು ದಿಬ್ಬಣ ಬರುವಾಗ ಸಹ ಪಟಾಕಿ ಸಿಡಿಸುವಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅಂದರೆ ಒಂದು ಯುವ ಜನತೆಯ ಸಂಖ್ಯೆಯು ಜಾಸ್ತಿ ಆಗಿದೆ ಆವತ್ತಿಗೆ ಕಂಪೇರ್ ಮಾಡಿದರೆ. ಮತ್ತು ಇವತ್ತಿಗೆ ನಮ್ಮ ಭಾರತದ ಜನಸಂಖ್ಯೆಯಲ್ಲಿ ಯುವ ಜನತೆ ಜಾಸ್ತಿ ಇದೆ. ಅಂದರೆ ಯುವ ಜನತೆ ಹೇಳಿದ ತಕ್ಷಣ ಮೋಜಿ ಗೌಜಿ ಗಮ್ಮತ್ತೆಲ್ಲ ಜಾಸ್ತಿ ಇರ್ತದೆ. ಸಾಧಾರಣವಾಗಿ ಪಟಾಕಿಯ ಬಳಕೆ ತನ್ನಿಂದ ತಾನೇ ಜಾಸ್ತಿ ಪ್ರಮಾಣದಲ್ಲಿ ಇದೆ ಅಂತೇಳಿ ಹೇಳ್ಬೋದು. ಆಗದ ಕಾಲದಲ್ಲಿ ಇದ್ದಂಥ ಪರಿಸರ ಈಗ ಇಲ್ಲ. ಆಗ ಕಲುಷಿತ ಆಗಿರಲಿಲ್ಲ ಮತ್ತು ಒಂದು ನಿಯಂತ್ರಣದಲ್ಲಿ ಯಾರೋ ಅದನ್ನೊಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿ ಸಹ ಬಳಸ್ತಾ ಇರಲಿಲ್ಲ, ಒಂದು ಹಬ್ಬವಾಗಿ ಆಚರಣೆ ಮಾಡ್ತಿದ್ರು. ಹೀಗಾಗಲ್ಲ, ಈಗ ಒಂಥರ ಅದರದ್ದು ಒಂದು ಸೆಲೆಬ್ರೇಷನ್ ಅನ್ನುವಂಥ ಒಂದು ಇದೇ ಬದಲಾಗಿ ಹೋಗಿದೆ. ಹಾಗಾಗಿ ಪಟಾಕಿಯ ಸಿಡಿಮದ್ದು ಪ್ರಯೋಗ ಜಾಸ್ತಿ ಆಗ್ತಾ ಇದೆ, ಪೊಲ್ಯೂಷನ್ ಸಹ ಜಾಸ್ತಿ ಆಗ್ತಾ ಇದೆ. ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಪರಿಸರದಲ್ಲಿ ಮರಗಿಡಗಳ ಸಂಖ್ಯೆಗಳು ಕಮ್ಮಿ ಆಗಿದೆ. ಮತ್ತು ಈ ಪಟಾಕಿಗಳಿಂದ ಈಗ ಪ್ರಮುಖವಾಗಿ
ಮುಂಚೆ ಪಟಾಕಿ ಸಿಡಿಸಿದ್ದು ಸಂಭ್ರಮಾಚರಣೆಯ ದೃಷ್ಟಿಯಿಂದ ನೋಡ್ತೇವೆ. ಆದರೆ ಈಗ ಇದು ಪಟಾಕಿಯನ್ನು ಸಿಡಿಯುವ ಮುಂಚೆ ನಾವು ಪೊಲ್ಯೂಷನ್, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ಅಂತ ಮಾಲಿನ್ಯಗಳ ದೃಷ್ಟಿಯಿಂದ ನಾವು ಈಗ ಅದನ್ನು ನಿಯಂತ್ರಣ ಇಡ್ತಿದ್ದೇವೆ. ಪಟಾಕಿ ಮೊನ್ನೆಷ್ಟೇ ಸುಪ್ರೀಂ ಕೋರ್ಟ್ ಒಂದು ಹೌದು ಕಾನೂನು ತಂತು. ಆದ್ರೆ ಒಂದು ಅಲ್ಲಿ ಬ್ಯಾನ್ ಮಾಡಲಿಲ್ಲ. ಹೌದು, ಅವ್ರಿಗೆ ಸಂಪೂರ್ಣವಾಗಿ ಬ್ಯಾನ್ ರಾತ್ರಿ 8 ಗಂಟೆಯಿಂದ 10 ಗಂಟೆ ಅವಧಿಯಲ್ಲಿ ಬಹುಶಃ ಡೆಲ್ಲಿ ಅಂತ ಸಿಟಿಯಲ್ಲಿ ಕಂಪ್ಲೀಟ್ ಬ್ಯಾನ್ ಮಾಡುವಂತ ಕಾಲಘಟ್ಟದಲ್ಲಿ ಡೆಲ್ಲಿ ಇದೆ. ಹೌದು, ಯಾಕಂದ್ರೆ ಅಷ್ಟು ಕಲುಷಿತ ಹೋಗಿ ಗಾಳಿಯಲ್ಲಿ ನಂಬರ್ 1 ಹೈಲಿ ಪೊಲ್ಯೂಟೆಡ್ ಸಿಟಿ ಕಂಟ್ರೋಲ್ ತಪ್ತಾ ಇದೆ. ಈಗ ಪೊಲ್ಯೂಷನ್ ಅಂತೇಳಿ ಹೇಳುವಾಗ ಖಂಡಿತವಾಗಿ ಸಹ ಒಂದು ವಾಯು ಮಾಲಿನ್ಯ ಇದ್ದೇ ಇದೆ. ಅದರಲ್ಲಿ ಸಲ್ಫರ್ ಇದೆ, ನೈಟ್ರಿಕ್ ಆಕ್ಸೈಡ್ ಇದೆ, ಮತ್ತು ಅತಿ ಮಾಲಿನ್ಯಕಾರಕ ಅದು ರಾಕೆಟ್ ನಾವು ಸಿಡಿಸ್ತೇವೆ, ಅದರಲ್ಲಿ ಸೀಸವೇ ಜಾಸ್ತಿ ಇರುವಂತದ್ದು, 40% ಸೀಸ ಇರ್ತದೆ. ಮತ್ತೆ ನೆಲಚಕ್ರ ತುಂಬಾ ಖುಷಿ ಆಗ್ತದೆ ನೋಡುವಾಗ, ಅದರಲ್ಲಿ ಒಂದಷ್ಟು ಸಲ್ಫರ್ ಇರುತ್ತೆ. ಅದನ್ನು ತೆರೆದ ಜಾಗದಲ್ಲಿ ಬಿಟ್ಟರೆ ಸ್ವಲ್ಪ ತೊಂದರೆ ಇಲ್ಲ. ಬಿಡುವಾಗ ಸಹ ಕೆಲವೊಂದು ಪಟಾಕಿಯನ್ನು ಅನಿವಾರ್ಯವಾಗಿ ಬಿಡಬೇಕಂತ ಹೇಳುವಾಗ ತೆರೆದ ಜಾಗದಲ್ಲಿ ಬಿಟ್ಟರೆ ಸ್ವಲ್ಪ ಸಫೋಕೇಶನ್ ಆಗುವಂಥದ್ದು. ಈಗ ಸಣ್ಣ ಸಣ್ಣ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಅಥವಾ ಅಸ್ತಮಾ ಪ್ರಾಬ್ಲಮ್ ಇರುವಂತವರಿಗೆ ನೇರವಾಗಿ ಲಂಗ್ ರಿಲೇಟೆಡ್ ರೆಸ್ಪಿರೇಟರಿ ಪ್ರಾಬ್ಲಮ್ಗೆ ಕಾರಣ ಆಗುವಂತ ಒಂದು ಕಾಯಿಲೆಗಳನ್ನು ಮಾಡಲಿಕ್ಕೆ ಬೇಕಾಗುವಂತ ಎಲ್ಲ ಅಂಶಗಳು ಆ ಪಟಾಕಿಯಲ್ಲಿದೆ. ನಾವು ತೀರಾ ನಮ್ಮ ಜೊತೆಗೆ ಬದುಕ್ತಾ ಇರುವಂತ ಬಹಳ ಹತ್ತಿರದ ಪ್ರಾಣಿ ಒಂದು ನಾಯಿ. ನಾಯಿಯನ್ನು ನೇರವಾಗಿ ಗಮನಿಸಿದ್ರೆ ನಾಯಿಗೆ ಇದು ಬಹಳಷ್ಟು ಮಾರಕ. ಯಾಕಂದ್ರೆ ನಾಯಿದು ಒಂದು ಶ್ರವಣ ಶಕ್ತಿ ನಮಗಿಂತ 4 ಪಟ್ಟು ಜಾಸ್ತಿ. ನೀವು ಜಸ್ಟ್ ಆಲೋಚನೆ ಮಾಡಿ, ಒಂದು ಬಾಂಬು ಅತಿ ಹತ್ತಿರದಲ್ಲಿ ನಮ್ಗೆ ಬಡಿದಾಗ ನಮ್ಗೆ ಕಿವಿ ಸುಮಾರು ಹೊತ್ತು ಒಂಥರ ಡಲ್ ಆಗ್ತದೆ. ಹೌದು, ನಮ್ಗೆ ಸುಮಾರು ಹೊತ್ತು ಕೇಳೋದಿಲ್ಲ, ಒಂಥರ ನಿಶಬ್ದ ಆಗ್ತದೆ. ತಲೆ ತಿರುಗಿದಾಗ ಹೇಗೆ ಆಗ್ತದೆ ಆ ತರ ಆಗ್ತದೆ. ಹಾಗಾದ್ರೆ ನಾಯಿಗೆ ಹೇಗೆ ಆಗ್ಬೋದು? ಈಗ ಜನ ಎಣಿಸ್ಬೋದು ಇವರು ನಾಯಿ ಪ್ರಾಣಿ ಅದ್ರ ಬಗ್ಗೆನೆ ಮಾತಾಡಿದ್ರೆ ನಾವು ಬದುಕಬೇಕಲ್ಲ, ನಾವು ಗಮ್ಮತ್ ಮಾಡ್ಬೇಕಲ್ಲ ಅನ್ನೋದು. ಗಮ್ಮತ್ ಮಾಡುವ ಒಂದು ಕಾಲ ಇತ್ತು, ಅದು ಈಗ ಕಾಲ ಬದಲಾಗಿದೆ. ಎಲ್ಲದಕ್ಕೂ ನಿಯಂತ್ರಣ ಮಾಡ್ಕೊಂಡು, ಇಲ್ಲದಿದ್ರೆ ಹೆಲ್ಮೆಟ್ ಹಾಕಿ, ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಿ ಅನ್ನುವಂಥದ್ದು ಕಾಲ ಬರ್ತಿರ್ಲಿಲ್ಲ. ಅದು 100 ವರ್ಷ ಹಿಂದೆಗೆ ಮತ್ತು ಈಗಕ್ಕೆ ತುಂಬಾ ಬದಲಾಗಿದೆ. ರೋಡ್ ಟ್ರಾಫಿಕ್, ಅದೇ ತರ ಪೊಲ್ಯೂಷನ್ ರೇಟ್ಸ್ ಜಾಸ್ತಿ ಆಗಿದೆ. ಯಾಕಂದ್ರೆ ಇಲ್ಲಿ ನಾಯಿ ಒಂದು ಹತ್ತಿರದಲ್ಲಿ ಕಾಣುವಂಥದ್ದು ಅತಿ ಸೂಕ್ಷ್ಮ ಜೀವಿಗಳು, ಹಕ್ಕಿಗಳಿದೆ, ಅಲ್ಲಿ ಸಹ ಬಾಣಂತಿಯರಿದ್ದಾರೆ, ಮರಿ ಹಾಕ್ಲಿಕ್ಕೆ ರೆಡಿ ಆಗಿರುವಂತ ಪ್ರಾಣಿ ಪಕ್ಷಿಗಳಿದ್ದಾರೆ. ಅವರಿಗೆಷ್ಟು ಅದು ಆ ಶಬ್ದಗಳ ಡೆಸಿಮೆ, ಈಗ ಪರ್ಟಿಕ್ಯುಲರ್ಲಿ ಒಂದು ಆಟೋಮ್ ಬಾಂಬ್ ಅದೀಗ ಬ್ಯಾನ್ ಮಾಡಿದ್ದಾರೆ ಆಕ್ಚುಲಿ ಮೊನ್ನೆ ಸುಪ್ರೀಂ ಕೋರ್ಟ್ ನ ಲಿಸ್ಟ್ ಅಲ್ಲಿ. ಅದು ಸಾಮಾನ್ಯವಾಗಿ ಒಂದು ಕಿವಿಯ ಸಾಮರ್ಥ್ಯ ಇರುವಂತದ್ದು 85 ಡೆಸಿಬಲ್, ಅದು 115 ಡೆಸಿಬಲ್ ಶಬ್ದವನ್ನು ಹೊರಸೂಸ್ತದೆ. ಆಗ ಆಲೋಚನೆ ಮಾಡ್ಬೇಕು, ಸಣ್ಣ ಮಕ್ಕಳ ಗತಿ ಏನು, ಏಜ್ನವರ ಗತಿ ಏನು. ಸಾಮಾನ್ಯವಾಗಿ ಅವರು ಪಟಾಕಿ ಬಿಡುವಾಗ ಅವರು ಹೊರಗೆ ಬರ್ಲಿಕ್ಕೆ ಇಷ್ಟಪಡುದಿಲ್ಲ. ಏನೋ ಮಕ್ಕಳ ಒತ್ತಾಯಕ್ಕೆ ಎಲ್ಲರೂ ಸಂಭ್ರಮಾಚರಣೆ ಇರುವಾಗ ನಾನೇಕೆ ಒಳಗೆ ಕೂತ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಹೊರಗೆ ಬಂದು ಕೂತ್ಕೊಳ್ತಾರೆ. ಆನಂತರ ಅದರದ್ದು ಪರಿಸ್ಥಿತಿಯನ್ನು ಅವರು ಅನುಭವಿಸ್ತಾರೆ, ಅದು ಸಮಸ್ಯೆ ಆಗ್ತದೆ. ಡಾಕ್ಟರ್, ಇದು ಒಂದು ಅವರು ಹೇಳಿದ್ರು ಪಾಯಿಂಟ್ ಏನಂತ ಹೇಳಿದ್ರೆ, ಪಟಾಕಿ ಹಚ್ಚುವಾಗ ನಾವು ಪ್ರಮುಖವಾಗಿ ಫಸ್ಟ್ ಆಫ್ ಆಲ್ ಕಾನ್ಸಂಟ್ರೇಷನ್ ಮಾಡೋದು ನಮ್ಮ ಕಣ್ಣುಗಳ ಮೇಲೆ. ಖಂಡಿತ ಕಣ್ಣಿನ ಮೇಲೆ ಏನೋ ಹಚ್ಚುವಾಗ ಕಣ್ಣಿಗೆ ಹೊಡಿತದೆ, ಸಿಡಿಯುವಾಗ ಕಣ್ಣಿಗೆ ಸೂಸ್ತದೆ. ಅದಕ್ಕಿಂತ ಕಣ್ಣಿನಲ್ಲಿ ಸಿಡಿಸೋಕ್ಕಿಂತ ತನ್ನ ಕಣ್ಣಿಗೆ ಬೀಳೋದಕ್ಕಿಂತ ಪಕ್ಕದವನ ಕಣ್ಣಿಗೆನೆ ಅದು ಸೂಸೋದು ಜಾಸ್ತಿ. ಅದರಲ್ಲೂ ಸಹ ಈ ಕಣ್ಣಿಂದ ಬಿಟ್ಟು ಅವ್ರು ಹೇಳಿದ್ರು ಆ ಸಲ್ಫರ್ ಏನು ಇದೆ ಆ ಶ್ವಾಸಕೋಶಕ್ಕೆ ಸಿಲಿಕಾ ಮತ್ತು ಲೆಡ್ಡಿನ ಅಂಶ ತುಂಬಾ ಜಾಸ್ತಿ. ಇದರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ? ಹೌದು, ಅಂತ ಹೇಳಿದ್ರೆ ಶ್ವಾಸಕೋಶದ ಬಗ್ಗೆ ಆವಾಗಲೇ ಪ್ರೇಮಾನಂದ್ ಅವರು ಹೇಳಿದಾಗೆ ಅಂತ ಹೇಳಿದ್ರೆ ಇದು ತುಂಬಾನೇ ಒಂದು ಮಾರಕವಾದಂತಹ ಒಂದು ವಸ್ತುವಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಇವಾಗ ಹೆಲ್ದಿ ಇಂಡಿವಿಜುವಲ್ಸ್ ಅಂದರೆ ಆರೋಗ್ಯಕರ ಯುವಕರಿಗೆ ಇದು ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಎಫೆಕ್ಟ್ ಆಗದೇ ಇದ್ರೂ ಸಹ ಆಲ್ರೆಡಿ ಇವಾಗ ಬಳಲ್ತಾ ಇರುವಂತಹ ರೋಗಿಗಳು, ಇವಾಗ ಅಸ್ತಮಾ ಅಂತ ಏನು ಹೇಳಿದ್ರು, ಅಥವಾ ಈ COPD ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ಹೇಳ್ತೇವೆ, ಅಥವಾ ಆವಾಗಲೇ ಶ್ವಾಸಕೋಶ ಸ್ವಲ್ಪ ವೀಕ್ ಇರುವಂತಹ ರೋಗಿಗಳು ಯಾರಿರ್ತಾರೆ ಇಂಥವರಿಗೆ ಇದು ತುಂಬಾನೇ ಒಂದು ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಆದದ್ರಿಂದಾಗಿ ಒಂದು ಸ್ವಲ್ಪ ಅಂದರೆ ನಾವು ಕಾಳಜಿ ವಹಿಸುವಂಥ ನಾವು ಕಾಲವನ್ನು ಮೀರಿಬಿಟ್ಟಿದ್ದೇವೆ ಇವಾಗ. ಅಂತ ಹೇಳಿದರೆ ಆವಾಗಲೇ ನೀವು ಹೇಳ್ತಾ ಇದ್ದಾಗೆ ನಮ್ಮ ಮುಂಚೆ ಇದ್ದಂಥ ಪರಿಸರ, ಮುಂಚೆ ಇದ್ದಂಥ ವಾತಾವರಣ ಹೇಗೆ ಮೀರಿ ಬಂದಿದೆಯೋ ನಾವು ಇನ್ನೊಬ್ಬರ ಬಗ್ಗೆ ಕಾಳಜಿ ವಹಿಸುವಂಥದ್ದನ್ನು ನಾವು ಮೀರಿ ಹೋಗಿಬಿಟ್ಟಿದ್ದೇವೆ ಅನ್ನುವಂಥ ಒಂದು ಪರಿಸ್ಥಿತಿ ಇದೆ. ಸೊ ಅದಕ್ಕೆ ಈ ಒಂದು ಪಟಾಕಿಯನ್ನು ಸಿಡಿಸ್ತಾ ಇರಬೇಕಾದ್ರೆ ತನ್ನ ಒಂದು ಜಾಗರೂಕತೆ ಹೇಗೆ ಮಾಡ್ತೀವೋ ಅದೇ ರೀತಿ ಇನ್ನೊಬ್ರು ನಮ್ಮ ಸುತ್ತಮುತ್ತ ಇರುವವ್ರ ಬಗ್ಗೆನೂ ನಾವು ಕಾಳಜಿ ವಹಿಸಬೇಕಾಗುತ್ತೆ. ಅವರ ಆರೋಗ್ಯದ ಬಗ್ಗೆ ಅಂತ ಹೇಳಿದರೆ ಇರಲಿ ಬಿಡಿ ಒಂದಿನ ಅಲ್ಲ ಏನಾಗುತ್ತೆ, ಅದು ನಿಮ್ಮ ಆರೋಗ್ಯ ಕೇಳ್ಬೋದು, ಆದರೆ ಅವರ ಆರೋಗ್ಯ ಕೇಳುತ್ತೋ ಇಲ್ವೋ ಅನ್ನುವಂಥ ಒಂದು ಕಾಳಜಿಯನ್ನು ವಹಿಸ್ಕೊಂಡು ನಾವು ಮುಂದೆ ಈ ಒಂದು ಆಚರಣೆಯನ್ನು ಮಾಡಿಸ್ಬೇಕು ಅಂತ ನನ್ನ ಅನಿಸಿಕೆ. ಮತ್ತು ಡಾಕ್ಟರ್, ನಾವು ಹೇಳೋದಾದರೆ ಪ್ರತಿ ವರ್ಷದ ಒಂದು ವರದಿ ಹೇಳ್ತದೆ, ಪ್ರತಿ ವರ್ಷಂಪ್ರತಿ ಒಂದು 40% ಅವಘಡ ಖಂಡಿತವಾಗಿ ಈ ಭಾರತದಲ್ಲಿ ಅಥವಾ ನಮ್ಮದು ದೇಶದಲ್ಲಿ ನಡೀತಾ ಇರ್ತದೆ. ಒಂದು ಕಡೆ ಪಟಾಕಿ ಹಚ್ಚುವಾಗ ಸಿಡಿದಿರ್ಬೋದು, ಅಥವಾ ಪಟಾಕಿ ತಯಾರಿಕಾ ಘಟಕದಲ್ಲಿ ಸಿಡಿತಾ ಆಗ್ಬೋದು. ಏನಿಲ್ಲ ಅಂದ್ರೆ 40% ಅಷ್ಟು ಒಂದು ಅಪಘಾತಗಳು ಅವಘಾತಗಳು ನಡೀತಾ ಇರ್ತದೆ. ಅದರಲ್ಲಿಯೂ ಸಹ ಹಲವಾರು ಅಂಧತ್ವ
ಪ್ರಮುಖವಾಗಿ ಅಂಧತ್ವ. ಮೈ ಚರ್ಮ ಸುಟ್ಟುಕೊಂಡ್ರೆ ಅದು ಪುನಃ ಬರುತ್ತೆ, ಅಥವಾ ಇನ್ನೇನೋ ಒಬ್ಬರನ್ನಾದ್ರೇನು ಬರುತ್ತೆ. ಆದರೆ ಅಂಧತ್ವದ ನಿವಾರಣೆ ತುಂಬ ಮಂದಿಗೆ ಆಗಿದೆ ಇದರಲ್ಲಿ. ಹೌದು. ಅಂತ ಹೇಳಿದರೆ ಈ ಅಂಧತ್ವ ಯಾತಕ್ಕೋಸ್ಕರ ಆಗುತ್ತೆ ಅಂತ ಹೇಳಿದರೆ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಣ್ಣು ತುಂಬ ಒಂದು ಸೂಕ್ಷ್ಮವಾದಂತಹ ಅಂಗ. ಅಂತ ಹೇಳಿದರೆ ಕಣ್ಣಿನಲ್ಲಿ ತನ್ನಷ್ಟಕ್ಕೆ ರಿಪೇರ್ ಆಗುವಂತಹ ಅಂಗಗಳು ತುಂಬ ಕಡಿಮೆ. ಸೊ ಇದರಲ್ಲಿ ಒಮ್ಮೆ ಡ್ಯಾಮೇಜ್ ಆದರೆ ಅದು ಅಲ್ಲಿಗೆ ಸ್ಕಾರ್ ಅಥವಾ ಕಲೆ ಉಂಟಾಗ್ಬಿಟ್ರೆ, ಎಸ್ಪೆಷಲಿ ನಮ್ಮ ಇವಾಗ ಮಾತಾಡಬೇಕು ಅಂತ ಹೇಳಿದರೆ ನಮ್ಮ ಕಣ್ಣಿನ ಕರಿಗುಡ್ಡೆ, ಅದು ಒಂದು ಪಾರದರ್ಶಕವಾದಂತಹ ಒಂದು ಅಂಗಾಂಗವಾಗಿರುತ್ತೆ. ಅದಕ್ಕೆ ನಮಗೆ ತೀವ್ರವಾಗಿ ಪೆಟ್ಟಾದಂಥದ್ರಲ್ಲಿ, ಅಂದರೆ ಇವಾಗ ಸುಡು ಆಗಿರ್ಬೋದು ಅಥವಾ ಅದು ಕಂಪ್ಲೀಟಾಗಿ ಗಾಯ ಆಗುವಂಥದ್ದಾಗಿರ್ಬೋದು, ಇದೆಲ್ಲ ಆದಾಗ ಸಂಪೂರ್ಣವಾಗಿ ಒಂದು ಕಲೆ ಉಂಟಾಗ್ಬಿಟ್ರೆ ಮತ್ತು ಈ ಪಾರದರ್ಶಕತೆಯನ್ನು ಕರಿಗುಡ್ಡೆ ಕಳ್ಕೊಂಡ್ಬಿಟ್ರೆ ನಾವು ಸಂಪೂರ್ಣವಾಗಿ ಒಂದು ಅಂಧರಾಗಿ ಅಂತ ಹೇಳಿದರೆ ಮುಂದಿನ ಜೀವನ ನಡೆಸುವಂತಹ ಸನ್ನಿವೇಶಗಳು ಉಂಟಾಗಬಹುದು. ಅದೇ ಅಂತ ಹೇಳಿದರೆ ಇದು ಮುಖ್ಯವಾಗಿ ಒಂದು ಕಣ್ಣಿಗೆ ಆಗ್ಬೋದು ಅಥವಾ ಎರಡೂ ಕಣ್ಣಿಗೆ ಆಗುವಂಥದ್ದು ಇನ್ನೂ ದುರದೃಷ್ಟಕರ. ಎರಡೂ ಕಣ್ಣಿಗೆ ಆಗುವಂಥದ್ದು ದುರದೃಷ್ಟಕರ ಒಂದು ಆದರೆ, ಇನ್ನೊಂದು ಕಡೆಯಲ್ಲಿ ಹೆಚ್ಚಿನ ಪಕ್ಷ ಈ ಒಂದು ದುರಂತಕ್ಕೆ ಒಳಪಡುವಂಥದ್ದು ಮಕ್ಕಳು. ಒಂದು ಮಗು ಒಂದು ನಮ್ಮ ಒಂದು ಈ ಒಂದು ಉತ್ಸವ ಅಂದರೆ ಒಂದು ಸೆಲೆಬ್ರೇಷನ್ನಲ್ಲಿ ಒಂದು ಪಟಾಕಿ ಸಿಡಿಸುವಂಥ ಒಂದು ಸಂದರ್ಭದಲ್ಲಿ ತನ್ನ ಜೀವನ ಪೂರ್ತಿ ಕತ್ತಲಲ್ಲಿ ಕಳಿಬೇಕಾದಂತಹ ಒಂದು ಅವಸ್ಥೆ ಉಂಟಾದರೆ ಅದು ಯಾರಿಂದಲೂ ತಡ್ಕೊಳ್ಳಿಕ್ಕಾಗೋದಿಲ್ಲ. ಸರಿ ಡಾಕ್ಟರ್, ಒಂದು ಕರೆ ಇದೆ. ಹಲೋ 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 ಹಾಂ ಸರ್, ನಮಸ್ತೆ. ತಮ್ಮ ಹೆಸರು ಸರ್? ಹಾಂ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್? ಹಾಂ ಸರ್, ಹೇಳಿ. ಪಟಾಕಿ ಬಗ್ಗೆ ತಮ್ಮ ಏನೇ ಅನಿಸಿಕೆ ಸರ್? ಪಟಾಕಿ ಬಗ್ಗೆ ಏನು ಹೇಳ್ತೀರಾ? ಎಷ್ಟು ಪಟಾಕಿ ಸಿಡಿಸಬೇಕು? ಪಟಾಕಿ ಮಕ್ಕಳಿಗೆ ಹೇಳಿದ್ರೆ ಕೇಳಿದ್ರೆ ಪಟಾಕಿ ಹೊಡಿತೀರಿ, ಪಟಾಕಿ ತಕೊಳ್ತೀರಿ, ಎಂತ ಮಾಡ್ಬೇಕು? ಹೌದು, ಅದೀಗ ನಾವು ಹೇಳಿದ್ರು ಕೇಳಿದ್ದಿಲ್ಲ. ಎಂತ ಮಾಡೋದು ಹೇಳಿ. ಈಗ ನಾವು ಹೇಳಿದ್ರು ನಮ್ಗೆ ಎದು ಉತ್ತರ ಕೊಡ್ತೀವಿ. ಅದೇ ಅಂತ ಹೇಳಿದ್ರೆ ಇವಾಗ ರಮಾನಂದ್ ಅವರೇ, ನೀವು ಏನು ಈಗ ರಾತ್ರಿ 8 ಗಂಟೆ 10 ಗಂಟೆ ಹೊಡ್ಲಿಕ್ಕೆ ಅಂತ ಹೇಳಿ ಇದ್ ಮಾಡಿದ್ರೆ ಈಗ ಹಿಂಗ ನೋಡ್ಬೇಕಲ್ಲ. ಪಟಾಕಿ ಇಲ್ಲದೆ ಮಕ್ಕಳಿಗೆ ದೀಪಾವಳಿ ಆಗುದು. ಅದೇ ಅಂತ ಹೇಳಿದ್ರೆ ನಾವು ಅವಾಗಲೇ ಮಾತಾಡ್ತಾ ಇದ್ದಾಗೆ ಸಂಪೂರ್ಣವಾಗಿ ಇದನ್ನ ನಿಲ್ಲಿಸಬೇಕು ಅನ್ನೋಂತ ಹೇಳೋದಕ್ಕಿಂತ ಇದನ್ನ ಒಂದು ಮಿತಿಯಲ್ಲಿ ಬಳಸುವಂಥದ್ದು ಮತ್ತೆ ಜಾಗರೂಕರಾಗಿ ಬಳಸುವಂಥದ್ದು ಇನ್ನೂ ಮುಖ್ಯ ಅನ್ನೋಂಥದ್ದನ್ನ ನಾವು ಒತ್ತಿ ಹೇಳೋದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟಪಡ್ತಾ ಇರುವಂಥದ್ದು. ಹೌದು. ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಸರ್ ಹೇಳ್ತಾ ಇದ್ರಿ. ಅದೇ ಅಂತ ಹೇಳಿದ್ರೆ ಇದು ಅದರಲ್ಲೂ ಹೆಚ್ಚಿನ ಪಕ್ಷ ನಾವು ಈ ಮಕ್ಕಳು ಅಂಧರಾಗುವಂಥದ್ದು ಇದು ತುಂಬಾನೇ ದುರದೃಷ್ಟಕರವಾದಂಥ ಒಂದು ಸಂಗತಿ. ಯಾರಿಂದನೂ ಆಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾನು ಇದೇ ಒಂದು ಉದಾಹರಣೆ ಅಥವಾ ಒಂದು ಸನ್ನಿವೇಶವನ್ನು ನಾವು ವಿವರಿಸಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. 2 ವರ್ಷದ ಹಿಂದೆ 2016ರ ದೀಪಾವಳಿಯ ಸಂದರ್ಭದಲ್ಲಿ ಇಲ್ಲಿನ ಅಂತ ಹೇಳಿದರೆ ಕುಂದಾಪುರದ ಹತ್ತಿರದ ಯಾವುದೋ ಒಂದು ಹಳ್ಳಿಯಲ್ಲಿ ಇದೇ ಒಂದು ಅಪಘಾತ ಆಗಿ ಮಗುವನ್ನು ಕರ್ಕೊಂಡು ಬಂದಿದ್ರು. ಮಗುವನ್ನು ಕರ್ಕೊಂಡು ಬಂದು ನಾನು ಪರೀಕ್ಷೆ ಮಾಡಿ ಮಗುವಿಗೆ ಏನೂ ಕಾಣ್ತಾ ಇಲ್ಲ ಅಂತ ಹೇಳೋ ತನಕ ತಂದೆ ತಾಯಿ ಪೋಷಕರಿಗೆ ಇಂಥ ಒಂದು ದುರಂತ ಆಗಿದೆ ಅಂತಲೇ ಅವರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಇನ್ನೂ ಸೆಲೆಬ್ರೇಷನಲ್ಲೇ ಇದ್ದಾರೆ. ನೀನೆಲ್ಲಿದ್ದಿ ಅವರೆಲ್ಲಿದ್ದಿ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಮಗುವಿಗೆ ಆಗಿರುವಂಥ ಒಂದು ಅಪಘಾತ. ಸೊ ಇಲ್ಲಿ ಈ ಒಂದು ಸನ್ನಿವೇಶದಲ್ಲಿ ನಾನು ಒತ್ತಿ ಹೇಳೋದಕ್ಕೆ ಏನು ಇಷ್ಟಪಡೋದು ಅಂತ ಹೇಳಿದರೆ, ಮಕ್ಕಳಿಗೆ ಈ ಒಂದು ಆಗುವಂಥ ದುರಂತಕ್ಕೆ ಮಕ್ಕಳು ಕಾರಣ ಅಲ್ಲ, ಪೋಷಕರು ಕಾರಣ. ಪೋಷಕರಿಗೆ ನಾನು ಎಲ್ಲಿ ಒಂದು ಅಂತ ಹೇಳಿದ್ರೆ ಮಗು ದೊಡ್ಡವನಾದ ನಂತರ ನನಗಿವಾಗ ಕಾಣ್ತಾ ಇಲ್ವಲ್ಲ ಅಮ್ಮ ಅಂತ ಹೇಳಿದ್ದಕ್ಕೆ ನೀನು ತಂಟೆ ಮಾಡಿದ್ದಕ್ಕೆ ದೃಷ್ಟಿ ಹೋಯ್ತು ಅಂತ ಹೇಳಿದರೆ ಅದು ಆಕ್ಸೆಪ್ಟೇಬಲ್ ಉತ್ತರ ಅಲ್ಲ. ನೀನು ಯಾತಕ್ಕೋಸ್ಕರ ನನ್ನ ಬಗ್ಗೆ ಅಂತ ಹೇಳಿದ್ರೆ ಕಾಳಜಿ ವಹಿಸಲಿಲ್ಲ ಅನ್ನುವಂಥದ್ದು ಅದು ಅಮ್ಮ ಅಥವಾ ತಂದೆ ತಾಯಿ ಆನ್ಸರ್ ಮಾಡಬೇಕಾದಂಥ ಒಂದು ಪ್ರಶ್ನೆ ಆಗಿರುತ್ತೆ. ಅದಕ್ಕೆ ಖಂಡಿತವಾಗ್ಲೂ ಕಾಳಜಿ ವಹಿಸುವಂಥದ್ದು, ಮುತುವರ್ಜಿ ವಹಿಸುವಂಥದ್ದು ಪೋಷಕರು ಶಿಕ್ಷಕರಾಗಿ ನಮ್ಮ ಜವಾಬ್ದಾರಿ ಆಗಿರುತ್ತೆ ಹೊರತು ಅದು ಮಕ್ಕಳ ಜವಾಬ್ದಾರಿ ಅಲ್ಲ. ಸರ್, ಈಗ ನಾನು ಕೇಳಬೇಕಂತೆ, ಪ್ರಸಾದ್ ನೇತ್ರ ಹಲವಾರು ವರ್ಷಗಳಿಂದ ಇಂಥದ್ದು ಕಾರ್ಯಕ್ರಮ ಮಾಡ್ತಾ ಇದೆ, ಅಂಧತ್ವದ ಬಗ್ಗೆ ಮಾಡ್ತಾ ಇದೆ. ಆದರೂ ಸಹ ತಾವು ಕೂಡ ಹಲವಾರು ವರ್ಷಗಳಿಂದ ಇಂಥದ್ದು ಸಮಸ್ಯೆಗಳು ನೋಡ್ತಿದ್ದೀರಿ. ಇದು ವರ್ಷಂಪ್ರತಿ ಹೋಗ್ತಾ ಇರುವಾಗ ತಮಗೆ ಇಂಥ ಕೇಸಸ್ಗಳು ಎಷ್ಟು ಬರ್ತಾ ಇದೆ ಈಗ? ಅದು ಎಸ್ಪೆಷಲಿಯಾಗಿ ದೀಪಾವಳಿಯನ್ನು ನೋಡೋದಾದ್ರೆ, ದೀಪಾವಳಿಗೆ ಇಂಥ ಪಟಾಕಿ ಸಿಡಿಸಿ ಕಣ್ಣಿಗೆ ಆಯಿತು ಅಥವಾ ಇನ್ನೊಂದು ಆಯಿತು, ಪಕ್ಕದಲ್ಲಿ ನಿಂತವರ ಕಣ್ಣಿಗೆ ಬೀಳ್ತು. ಎಷ್ಟು ಕೇಸಸ್ಗಳು ನಿಮ್ಮ ಮಂಗಳೂರು ಅಥವಾ ಉಡುಪಿ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಸಿಗ್ತಾ ಇದೆ? ಹೌದು, ಅಂದರೆ ಉಡುಪಿ ಮತ್ತು ಅದೇ ನಮ್ಮ ಕರಾವಳಿ ಪ್ರಾಂತ್ಯದಲ್ಲಿ ನಾನು ಹೇಳಬೇಕಾದ್ರೆ ಒಂದು ಒಳ್ಳೆಯ ವಿಷಯ ಏನು ಇಲ್ಲಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ನಾನು ಇಷ್ಟು ವರ್ಷದಿಂದ ನಾನು 2006ರಿಂದ ನಾನು ಈ ಒಂದು ಕಣ್ಣಿನ ತಜ್ಞನಾಗಿ ಅಂದರೆ ಕೆಲಸ ಮಾಡ್ತಿರೋದು ಕರಾವಳಿ ಪ್ರದೇಶದಲ್ಲಿ.
ಇಲ್ಲಿ 2006ರಿಂದ ನಾವು ಮಾತಾಡ್ತಾ ಬರಬೇಕು ಅಂತ ಹೇಳಿದರೆ ಇತ್ತೀಚೆಗೆ ಈ ಒಂದು ಅಪಘಾತ, ಕಣ್ಣಿನ ಅಪಘಾತ ಆಗುವಂಥ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದು ಯಾವ ಕಾರಣದಿಂದ, ಜನರಲ್ಲಿ ಒಂದು ಮಾಹಿತಿ ಹೆಚ್ಚಾಗ್ತಾ ಇರೋದ್ರಿಂದನೋ, ಅವರು ಮುತುವರ್ಜಿ ಕಾಳಜಿ ವಹಿಸಿ ಇದೊಂದು ಪಟಾಕಿ ಸಿಡಿಸ್ತಾ ಇರೋದ್ರಿಂದನೋ, ಇದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಆದರೆ ಒಳ್ಳೆ ಒಂದು ಗ್ರಾಫ್ ನಾನು ಹೇಳಬೇಕು ಅಂತ ಹೇಳಿದರೆ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ. ಇದೇ ರೀತಿ ಸಂಖ್ಯೆ ಕಡಿಮೆ ಅಲ್ಲ, ಸಂಪೂರ್ಣವಾಗಿ ನಿಲ್ಲಬೇಕು ಅನ್ನುವಂಥದ್ದು ನಮ್ಮ ಆಸೆ. ಸೊ ಅದಕ್ಕೋಸ್ಕರ ಯಾವ ರೀತಿಯಲ್ಲಿ ಅಂದರೆ ಸಿಡಿಯುವಂಥ ಸಿಡಿಮದ್ದನ್ನು ಮಕ್ಕಳಿಂದ ದೂರ ಇಡುವಂಥದ್ದು, ಬೇರೆ ಇನ್ನು ಯಾರು ಅಂದರೆ ತೆರೆದ ಜಾಗದಲ್ಲಿ, ಕಲ್ಮಡಿಯವರು ಹೇಳಿದಾಗೆ ತೆರೆದ ಜಾಗದಲ್ಲಿ ಪಟಾಕಿಯನ್ನು ಸಿಡಿಸುವಂಥದ್ದು, ಈ ಒಂದು ವಿಷಯಗಳನ್ನೆಲ್ಲ ನಾವು ಮನಸ್ಸಲ್ಲಿಟ್ಕೊಂಡು ಯಾವುದು ನಮಗೆ ಸೇಫ್ ಅಂತ ಅನಿಸುತ್ತೋ ಅಂಥದ್ದನ್ನು ಮಾತ್ರ ಸಿಡಿಸುವಂಥದ್ದು, ಮಕ್ಕಳನ್ನು ಅಂತ ಹೇಳಿದರೆ ಅಂಡರ್ ಪೇರೆಂಟ್ ಸೂಪರ್ವಿಷನ್, ಪೋಷಕರು ಜೊತೆಯಲ್ಲಿದ್ದಾಗ ಮಾತ್ರ ಪಟಾಕಿಯನ್ನು ಸಿಡಿಸು, ಇಂಥದ್ದನ್ನೆಲ್ಲ ನಾವು ಮನಸ್ಸಲ್ಲಿಟ್ಕೊಂಡ್ರೆ ಖಂಡಿತವಾಗ್ಲೂ ಆಗುವಂಥ ದುರಂತಗಳನ್ನು ನಾವು ಸಂಪೂರ್ಣವಾಗಿ ನಿಲ್ಲಿಸ್ಬೋದು. ಅದೇ ಇನ್ನೊಂದು ನಿಟ್ಟಿನಲ್ಲಿ ನಾನೇನು ಹೇಳೋದು, ನಾನು ಇದರಲ್ಲಿ ಏನು ಪಟಾಕಿ ಸಿಡಿಸೋದು ಒಳ್ಳೆಯದು ಅಂತ ಹೇಳೋದಕ್ಕೆ ನಾನು ಖಂಡಿತವಾಗ್ಲೂ ಒಂದು ಮೆಸೇಜನ್ನು ಕಳಿಸ್ತಾ ಇಲ್ಲ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇರೋದು ಅಂತೇಳಿ, ಪಟಾಕಿ ಇಲ್ಲದೇನೆ ನೀವು ದೀಪಾವಳಿ ಆಚರಣೆ ಮಾಡಿದರೆ ವೆಲ್ ಆ್ಯಂಡ್ ಗುಡ್, ತುಂಬ ಒಳ್ಳೆಯದು. ಆದರೆ ಆಗ್ಲೇ ಇಲ್ಲ ಪಟಾಕಿ ಸಿಡಿಸಲೇಬೇಕು ಅಂತ ನಿಮ್ಮ ಮನಸ್ಸಲ್ಲಿತ್ತು ಅಂತ ಹೇಳಿದ್ರೆ ಅತಿ ಕನಿಷ್ಠ ಒಂದು ಮಿತಿಯಲ್ಲಿ ಮುತುವರ್ಜಿ ಕಾಳಜಿ ವಹಿಸಿ ಇದನ್ನ ಮಾಡಬೇಕು. ಮತ್ತೊಂದು ಡಾಕ್ಟರ್ ನಿಮ್ಮಲ್ಲಿ ಕೇಳಬೇಕು, ಈಗ ಮಕ್ಕಳಿಗೆ ಪಟಾಕಿ ಇಲ್ಲದೆ ಆಗೋದಿಲ್ಲ, ಪಟಾಕಿ ಬೇಕು, ಪಟಾಕಿ ಸಿಡಿಸೇ ಬಿಟ್ರು, ಈಗ ಸಿಡಿಸುವಾಗ ಏನೋ ಒಂದು ಅನಾಹುತ ಆಯ್ತಪ್ಪ ಅಚಾನಕ್ ಆಗಿ, ಅದು ಬೇಕು ಅಂತ ಪೇರೆಂಟ್ಸ್ ಅದಕ್ಕೋಸ್ಕರ ಅದಕ್ಕೆ ಅಪಘಾತ ಅಂತ ಹೇಳೋದಲ್ಲ. ಅದಕ್ಕೆ ಈಗ ಪೇರೆಂಟ್ಸ್ ಆಗ್ಲಿ ಆ ಮಕ್ಕಳಾಗಿ ಏನಾಗಿ ಫಸ್ಟ್ ಏಡ್ ಮಾಡ್ಬೋದು ಅಂದ್ರೆ ಪ್ರಥಮ ಚಿಕಿತ್ಸೆ. ಈಗ ಮನೆಯಿಂದ ಈ ರಾತ್ರೋರಾತ್ರಿಯಲ್ಲಿ ಹಾಸ್ಪಿಟ್ಲಿಗೆ ಬರುವಾಗ ಏನೋ ತಡ ಆಗ್ಬೋದು, ಹಾಗಾಗಿ ಮನೆಯಲ್ಲಿಂದಲೇ ಅವನು ಹೊರಡುವಾಗಲೇ ಅಥವಾ ಮನೆಯಲ್ಲಿ ಪ್ರಥಮ ಚಿಕಿತ್ಸೆ ಅಂತ ಫಸ್ಟ್ ಏಡ್ ಅನ್ನು ಏನಂತ ಕೊಡ್ಬೋದು? ಪ್ರಾಥಮಿಕ ಚಿಕಿತ್ಸೆಯಾಗಿ ಈ ರೀತಿಯ ಒಂದು ಅಗ್ನಿ ದುರಂತ ಅಥವಾ ಈ ಪಟಾಕಿ ದುರಂತದಲ್ಲಿ ಮೊದಲನೇದಾಗಿ ಪ್ರಾಥಮಿಕ ಚಿಕಿತ್ಸೆಯಾಗಿ ನಾವು ಸ್ವಚ್ಛ ತಂಪು ನೀರಿನಿಂದ ಕಣ್ಣನ್ನು ತೊಳ್ಕೊಳ್ಳುವಂಥದ್ದು, ಇದು ತುಂಬಾನೇ ಮುಖ್ಯವಾಗಿರುತ್ತೆ. ಪ್ರತಿಯೊಂದು ವಿಷಯ ಸ್ವಚ್ಛ ತಂಪು ನೀರಿನಲ್ಲಿ, ಸ್ವಚ್ಛ ತಂಪು ನೀರು. ಸೊ ಇದರಿಂದಾಗಿ ನಮಗೆ ಎಷ್ಟು ಅಂದ್ರೆ ಆವಾಗಲೇ ಕಲ್ಮಾಡಿ ಅವರು ಹೇಳ್ತಾ ಇದ್ದಾಗೆ ಈ ಲೆಡ್ಡಿನ ಅಂಶ ಮತ್ತೆ ಈ ಆಸಿಡ್ ಅಂಶ ಏನಿರುತ್ತೋ ಅದನ್ನ ನಾವು ಆದಷ್ಟು ಕಣ್ಣಿನಿಂದ ತೆಗಿಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸಂಪೂರ್ಣವಾಗಿ ತೆಗಿಲಿಕ್ಕೆ ಇದು ಸಾಧ್ಯ ಇಲ್ಲ, ಆದ್ರೆ ಆದಷ್ಟು ಮಟ್ಟಿಗೆ ಇದನ್ನ ಕಣ್ಣಿನಿಂದ ತೆಗೆಯುವಂತಹ ಒಂದು ಪ್ರಯತ್ನ. ಅದೇ ಕಣ್ಣಿನಿಂದ ರಕ್ತ ಸುರಿಯುವಂತಹ ಒಂದು ಅಪಘಾತ ಆದಂತಲ್ಲಿ ಏನೂ ಮಾಡದೇ ಇರುವಂಥದ್ದು ಒಳ್ಳೆಯದು. ರಕ್ತ ಸುರಿತಾ ಇದೆ ಅಂತ ಹೇಳಿದ್ರೆ ಕಣ್ಣಿನ ಮೇಲೆ ಗಾಯ ಉಂಟಾಗಿದೆ ಅಥವಾ ಸಂಪೂರ್ಣವಾಗಿ ಕಣ್ಣು ಹರಿದಿದೆ ಅನ್ನುವಂಥ ಒಂದು ಸಂಕೇತ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ನೀರು ಹಾಕಿದ್ರೆ ಕಣ್ಣಿನೊಳಗಡೆ ಇನ್ಫೆಕ್ಷನ್ ಹರಡುವಂತಹ ಸಾಧ್ಯತೆ ಇರುತ್ತೆ, ಮತ್ತೆ ಇರುವ ದೃಷ್ಟಿಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಸೊ ಅದಕ್ಕೋಸ್ಕರ ಮೊದಲು ಕಣ್ಣಿನಿಂದ ರಕ್ತ ಬರ್ತಾ ಇದೆಯೋ ಇಲ್ವೋ ಅಂತ ನೋಡಿಕೊಂಡು ಅದಾದ ನಂತರ ಕಣ್ಣನ್ನು ಸ್ವಚ್ಛ ತಂಪು ನೀರಿನಲ್ಲಿ ತೊಳ್ಕೊಳ್ಳುವಂಥದ್ದು ಪ್ರಾಥಮಿಕ ಚಿಕಿತ್ಸೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಓಕೆ ವೀಕ್ಷಕರೇ, ಪಟಾಕಿ ಎಚ್ಚರ ಈ ವಿಶೇಷ ಕಾರ್ಯಕ್ರಮದಲ್ಲಿ ಇನ್ನಷ್ಟು ನಾವು ಮಾಹಿತಿಯನ್ನು ಹಂಚಿಕೊಳ್ಳೋಣ, ಇನ್ನಷ್ಟು ಚರ್ಚೆಯನ್ನು ಮಾಡೋಣ ಒಂದು ಸಣ್ಣ ವಿರಾಮದ ನಂತರ. ಪಟಾಕಿ ಎಚ್ಚರ ಈ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಈಗಾಗಲೇ ಪಟಾಕಿಯ ಸಂಭ್ರಮ ಹೇಗೆ ಮಾಡ್ಬೋದು, ಪಟಾಕಿ ಎಷ್ಟು ಅಗತ್ಯ, ಇದಕ್ಕೆ ತುಂಬ ಒಂದು ಪ್ರಾಶಸ್ತ್ಯ ನೀಡಬೇಕು, ಸಿಡಿಸುವಾಗ ಎಚ್ಚರ ವಹಿಸಬೇಕು. ಅದರಲ್ಲಿ ಮಕ್ಕಳಿಗಿಂತ ಮಕ್ಕಳ ಪೋಷಕರು ತುಂಬಾ ಒಂದು ಜಾಗ್ರತೆಯಿಂದ ಮಕ್ಕಳನ್ನು ಹತೋಟಿಯಲ್ಲಿ ಇಡಬೇಕು ಅಂತ ಹೇಳಿ ಡಾಕ್ಟರ್ನವರು ತುಂಬ ಸಲಹೆ ಕೊಟ್ಟರು. ಹಾಗಾದರೆ ನಾನು ಅತಿಥಿಗಳನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಈಗ ತಮ್ಮಲ್ಲಿ ಕೇಳ್ತಾ ಇದ್ದಾನೆ, ಪಟಾಕಿ ಸಿಡಿಸೋದು, ಪಟಾಕಿ ಸಿಡಿಸುವಾಗ ಅದರಲ್ಲಿರುವಂಥ ಸೀಸದ ಅಂಶ ತಾವು ಏನು ಹೇಳಿದರೆ ಅದು ಸಿಡಿಯುವಾಗ ಅದರಿಂದ ಬೆಂಕಿ ಬರೋದು, ಹೊಗೆ ಬರುವಂಥದ್ದೇ. ಹೊಗೆ ಬರುವಂತಹ ಒಂದು ಪಟಾಕಿ ಇಲ್ಲ. ಹೊಗೆ ಬಂದ ನಂತರ ಅದು ಈಗ ನಮ್ಮದೇ ಏರಲ್ಲಿ ಪೊಲ್ಯೂಷನ್ ಆಗಿ ಸಫರ್ಗೇಷನ್ ಆಗ್ತಾ ಇಲ್ಲ, ಸರಿಯಾಗಿ ಅದಕ್ಕಿಂತ ಆಕ್ಸಿಜನ್ ಅಂಶ ಆಗಲಿ ಏನು ನಮ್ಮದು ಒಂದು ಪರಿಸರದ ಒಂದು ಚಕ್ರ ಕರೆಕ್ಟಾಗಿ ಈ ಕಾಲಘಟ್ಟದಲ್ಲಿ ಆಗ್ತಾ ಇಲ್ಲ. ಯಾಕಂದರೆ ಈಗ ನಮಗೆ ನಾವು ಎಂಡೇಂಜರ್ಡ್ ಸ್ಪೀಸೀಸ್ ಅನ್ನುವಂಥದ್ದು ಒಂದು ಲಿಸ್ಟ್ ಇದೆ ವೈಲ್ಡ್ ಲೈಫ್ ಆ್ಯಕ್ಟಲ್ಲಿ. ಆ್ಯಕ್ಚುಲಿ ನಾವು ಮನುಷ್ಯ ಆ ಪಟ್ಟಿಯಲ್ಲಿಲ್ಲ. ಪ್ರಕೃತ ಇರುವಂಥ ಪರಿಸರದ ಅಸಮತೋಲನ ಏನಿದೆ ಅದರ ಪ್ರಕಾರ ನೋಡುವಾಗ ಮನುಷ್ಯನು ಎಂಡೇಂಜರ್ಡ್ ಸ್ಪೀಸೀಸ್ ಲಿಸ್ಟಲ್ಲಿ ಬರಬೇಕಾಗತ್ತೆ. ಹೌದು, ಅವನತಿಯ ಅಂಚಿನಲ್ಲಿರುವಂಥ ಒಂದು ಪ್ರಭೇದ ಅನ್ನುವಂಥದ್ದು. ಅಂದರೆ ಅವನನ್ನು ಅವನತಿಗೆ ತಗೊಳ್ತಾ ಇದ್ದಾನೆ ಬೇರೆ ಬೇರೆ ರೀತಿಯಿಂದ.
ಈಗ ಮನೆಯ ಒಳಗಿಂದ ಹಿಡಿದು ಮನೆಯ ಹೊರಗಿನಿಂದ ಮೊಬೈಲಿಂದ ಗೊತ್ತಾಗ್ತಾ ಇಲ್ಲ. ಮೊಬೈಲ್ ಇದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಹೇಗೆ ಎಷ್ಟು ಡೇಂಜರಸ್ ಆಗಿ ಡೆವಲಪ್ ಆಗ್ತಾ ಇದೆ, ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ತನ್ನ ಅದೇ ಪ್ರಾಣಿ ಪಕ್ಷಿಗಳ ಮೇಲೆ ಈ ತರಂಗಗಳು ಈಗ ನೋಡಿ ನೀವು ಹೇಳಿದಾಗೆ ಈಗ ಒಂದಷ್ಟು ಸೀಸದಂಶ ಹೈ ಇಂಟೆನ್ಸಿಟಿಯಲ್ಲಿ ಇರ್ತದೆ, ಅದು ಇಮಿಡಿಯೇಟ್ ಸ್ಪ್ರೆಡ್ ಆಗ್ತದೆ. ಎಲ್ಲಾ ಏಕಕಾಲದಲ್ಲಿ ಎಲ್ಲಾ ಕಡೆಯಲ್ಲಿ ಸಹ ಪಟಾಕಿ ಬಿಡ್ತಾ ಇರ್ತಾರೆ. ಆಗ ಏನಾಗತ್ತೆ, ಒಂದು ಅದನ್ನು ಫಿಲ್ಟ್ರೇಷನ್ ಮಾಡುವಷ್ಟು ಸಹ ಸಮಯವು ಈ ಭೂಮಿಯ ಒಳಗಡೆ ಆಗೋದಿಲ್ಲ. ಎಟ್ ಎ ಟೈಮ್ ಎಲ್ಲ ಕಡೆಯಲ್ಲಿ ಒಂಥರ ಈ ಹೊಗೆಯ ವಾತಾವರಣ ಉತ್ಪತ್ತಿ ಆಗ್ತದೆ. ಆಗ ಇರುವಂತ ಎಲ್ಲಾ ಜೀವ ಜಂತುಗಳಿಗೆ ಸಹ ನಾವು ಹೇಳ್ಬೋದು, ನಾವು ಕೆಲಸ ಎಲ್ಲ ಅಷ್ಟು ಸೂಕ್ಷ್ಮವಾಗಿದ್ರೆ ನಾವು ಹೇಗೆ ಹಬ್ಬಗಳನ್ನು ಆಚರಣೆ ಮಾಡುದು ಅಂತ ಹೇಳಿ. ಅಂದ್ರೆ ಮೊನ್ನೆ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿದ ದಿವಸ, ಅದರ ಸೆಂಟೆನ್ಸ್ ಕೊಟ್ಟ ದಿವಸ ಡೆಲ್ಲಿಯ 23ನೇ ತಾರೀಕಿಗೆ ಒಂದು ಆದೇಶ ಕೊಟ್ಟಿದೆ. ಆ ನಂತರ ಹೊರಡ್ತದೆ ಏನಂತ ಹೇಳಿದ್ರೆ ಹೊಗೆ ಸೂಸುವಂತ ದಟ್ಟವಾದಂತಹ ಹೊಗೆ ಸೂಸುವಂತಹದ್ದು ಪರ್ಟಿಕ್ಯುಲರ್ ಅವರು ಹೇಳಿದ್ದಾರೆ, ಅತಿ ದಟ್ಟವಾದ ಹೊಗೆ ಸೂಸುವ. ಅದರಲ್ಲಿ ಸಹ ಕೇವಲ ರಾತ್ರಿ 2 ಗಂಟೆ 8ರಿಂದ 10ರವರೆಗೆ ಮಾತ್ರ. ಕ್ರಿಸ್ಮಸ್ ಹಾಗೂ ಈ ನಮ್ಮ ನ್ಯೂ ಇಯರ್ ಸ್ವಲ್ಪ ರಿಲ್ಯಾಕ್ಸೇಷನ್, ಅಂದ್ರೆ ಅವರ ಆಚರಣೆಯ ಅವಧಿ ಬೇರೆ ಸಮಯ 11ವರೆಯಿಂದ ನಡುರಾತ್ರಿ 12 ಗಂಟೆವರೆಗೆ ಹಾಗೆ ಕೊಟ್ಟಿದ್ದಾರೆ. ಅದರಲ್ಲಿ ಸಹ ಗ್ರೀನ್ ಕ್ರ್ಯಾಕರ್ಸ್ ಒಂದು ಗ್ರೀನ್ ಕ್ರ್ಯಾಕರ್ಸ್ ಅನ್ನುವಂತ ಪರಿಕಲ್ಪನೆ ಏನಿದೆ, ಅದು ಹಸಿರು ಮನೆ ಇಫೆಕ್ಟ್ ಏನಿದೆ, ಗ್ರೀನ್ ಹೌಸ್ ಇಫೆಕ್ಟ್ ಗೆ ಅದಕ್ಕೆ ಪರಿಣಾಮ ಬೀಳುವುದಿಲ್ಲ. ಮತ್ತು ಅದು ಇಕೋ ಫ್ರೆಂಡ್ಲಿ, ಪರಿಸರ ಸ್ನೇಹಿ ಪಟಾಕಿ ಸ್ವಲ್ಪ ಮಟ್ಟಿಗಾದ್ರು. ಆದ್ರೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಅದರಲ್ಲಿ ಅತಿ ಕನಿಷ್ಠ ಪೊಲ್ಯೂಷನ್ ಇರುವಂತಹ ಸಾಧ್ಯತೆಗಳು ಇರ್ತದೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಅಳವಡಿಸಿರುವಂತಹ ಗೈಡ್ಲೈನ್ಸ್ ಪ್ರಕಾರ ಸಹ ಅದಕ್ಕೆ ಯಾವ ಕೆಮಿಕಲ್ಗಳನ್ನು ಹಾಕಬೇಕು, ಯಾವ ರೀತಿಯಲ್ಲಿ ಅದು ಇಂಟೆನ್ಸಿಟಿ ಇರಬೇಕು, ಡೆಸಿಬಲ್ ಇರಬೇಕು ಅನ್ನುವಂಥದ್ದೆಲ್ಲವೂ ಡಿಸೈಡ್ ಮಾಡಿರ್ತಾರೆ. ನಾನು ಒಂದು ಹೇಳ್ತೇನೆ, ನನಗೀಗ ಪಟಾಕಿ ಬೇಕು, ನಾನು ಹೋಗ್ಲಿಕ್ಕೆ ತಕೊಳ್ಳಿಕ್ಕೆ ಹೋದೆ, ಈ ಏನು ಸುಪ್ರೀಂ ಕೋರ್ಟ್ ಹೇಳ್ತದೆ ಪರಿಸರ ಸ್ನೇಹಿ ಗ್ರೀನ್ ಕ್ರ್ಯಾಕರ್ಸ್ ಬೇಕು, ಅಷ್ಟು ಡೆಸಿಮಲ್ ಇರಬೇಕು, ಇಷ್ಟು ಡೆಸಿಮಲ್ ಇರಬೇಕು, ನನಗೆ ಹೇಗೆ ಗೊತ್ತಾಗೋದೆಲ್ಲ? ಇದಕ್ಕೆ ಮಾನದಂಡಗಳು ಏನು ಅನ್ನುವಂಥದ್ದನ್ನು ಬಹುಶಃ ಮುಂದಿನ ದಿವಸದಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೊಡಬಹುದು. ಒಂದೇನು ಹೇಳಿದ್ರೆ, ಇವತ್ತಿಗೆ ಗ್ರೀನ್ ಕ್ರ್ಯಾಕರ್ಸ್ ನಿಮಗೆ ಮಾರ್ಕೆಟ್ ಅಲ್ಲಿ ಅವೈಲೇಬಿಲಿಟಿ ಇಲ್ಲ. ನಿಮ್ಗೆ ಒಂದು ಪರಿಸರದ ಆಸಕ್ತಿಯಿಂದ ನೀವು ಇವಾಗ ಹೋಗಿ ನೀವು ಬೇಕಂತ ಹೇಳಿದ್ರು ಗ್ರೀನ್ ಕ್ರ್ಯಾಕರ್ಸ್ ಸಿಗೋದಿಲ್ಲ ನಿಮ್ಗೆ. ಮತ್ತೊಂದು ಹೇಳಬೇಕಾದ್ರೆ ಮ್ಯಾನುಫ್ಯಾಕ್ಚರ್ ಡೇಟ್ ಇಲ್ಲ, ಅದು ವರ್ಷದಂತ ಗೊತ್ತಾಗ್ತಾ ಇಲ್ಲ ಪಟಾಕಿ. ಯಾಕಂದ್ರೆ ಪಟಾಕಿಯನ್ನು ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಜ್ ಅಲ್ಲಿ ಅದಕ್ಕೆ ಅದರದೇ ಆದ ಪ್ಯಾರಾಮೀಟರ್ಸ್ ಗಳು ಇದೆ, ಗೈಡ್ಲೈನ್ಸ್ ಇದೆ. ಈಗ ಈ ವರ್ತಕರು ಕೆಲವರು ಏನ್ ಮಾಡ್ತಾರೆ, ಅತಿ ಕಡಿಮೆ ದರದಲ್ಲಿ ಪಟಾಕಿಗಳನ್ನು ಮಾಡುವಂತ ಕಂಪನಿಗಳಿಂದ ಬಿಡ್ಡಿಂಗ್ ಮಾಡ್ಕೊಂಡು ತಗೊಂಡ್ ಬರ್ತಾರೆ. ಅದು ಅತಿ ಹೆಚ್ಚು ಪೊಲ್ಯೂಷನ್ ಅನ್ನು ಅದು ಪ್ರೊಡ್ಯೂಸ್ ಮಾಡ್ತದೆ. ಈಗ ಕೆಲವೊಂದು ಬ್ರಾಂಡೆಡ್ ಕಂಪನಿಗಳು ಇರ್ತದೆ, ಅದಕ್ಕೆ ಒಂದು ಪ್ರಾಪರ್ ಗೈಡ್ಲೈನ್ಸ್ ಕೊಟ್ಟಿರ್ತದೆ, ಇಷ್ಟು ಡೆಸಿಬಲ್ ಇರಬೇಕು, ಅದು ಪಕ್ಕ ಅದು ಸೈಂಟಿಫಿಕ್ ಆಗಿ ಅವರು ಮಾಡ್ತಾರೆ ಅಂತ ಕ್ರ್ಯಾಕರ್ಸ್ ಅನ್ನು. ಇಲ್ಲಿ ಸುಮಾರು ಡ್ಯಾಮೇಜ್ ಆಗುವಂಥದ್ದು ಚೈನಾದಿಂದ ಒಂದಷ್ಟು ಬರ್ತದೆ, ಚೀಪ್ ಅಂತೇಳಿ ಎಲ್ಲ ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಬರ್ತದೆ. ಅದರ ಜೊತೆಗೆ ನನಗೆ ಮೊನ್ನೆ ಒಂದು ಡೆಲ್ಲಿಯಲ್ಲಿ ಮಾಧ್ಯಮದವರೊಬ್ಬರ ಪಟಾಕಿಯ ವರ್ತಕರನ್ನು ಪ್ರಶ್ನೆ ಮಾಡುವಾಗ ಅವರು ಒಂದು ಉತ್ತರ ಕೊಟ್ಟರು. ಆಗ ನನಗೆ ಬಹಳ ಬೇಸರ ಆಯ್ತು ಅದನ್ನು ಕೇಳಿ ಟಿವಿಯಲ್ಲಿ. ಅವ್ರು ಹೇಳಿದ್ರು, ಯಾವುದೋ ಒಂದು 3-4 VVIP ಮಕ್ಕಳ ಒಂದು ಬದುಕಿಗಾಗಿ 3 ಲಕ್ಷ ಮಕ್ಕಳ ಬದುಕಿಗೆ ಇವರು ಕೊಳ್ಳಿ ಇಡ್ತಾ ಇದ್ದಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಪಟಾಕಿ ಮ್ಯಾನುಫ್ಯಾಕ್ಚರ್ ಆಗುವಾಗ ಎಷ್ಟು ಮಕ್ಕಳ ಬಳಕೆ ಆಗ್ತದೆ ಅನ್ನುವಂಥದ್ದು. ಅಲ್ಲಿ ಅವರ ಬಾಯಿ ತಪ್ಪಿನಿಂದ ಬಂತಲ್ಲಿ 3-4 VVIP ಮಕ್ಕಳ ಬದುಕಿನಾಗಾಗಿ 3-4 ಲಕ್ಷ ಮಕ್ಕಳ ಬದುಕಿಗೆ ಕೊಳ್ಳಿ ಇಡ್ತದೆ ಈ ಸುಪ್ರೀಂ ಕೋರ್ಟ್ ಆಜ್ಞೆ ಅಂದ್ರೆ. ಅಂದ್ರೆ ನೀವು ಆಲೋಚನೆ ಮಾಡಿ, ಅಲ್ಲಿ ನೇರವಾಗಿ ಪ್ರಶ್ನೆ ಮತ್ತು ಉತ್ತರ ಎರಡು ಸಹ ಇದೆ. ಈ ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಜ್ ಅಲ್ಲಿ ಒಂದಷ್ಟು ಪ್ಲಾಸ್ಟಿಕ್ ಬಳಕೆ ಆಗ್ತದೆ ಮತ್ತು ಒಂದಷ್ಟು ಮಕ್ಕಳು ಅಲ್ಲಿ ಕೆಲಸ ಮಾಡ್ತಾರೆ. ನಾವು ನಮ್ಮ ದೇಶದ ನಮ್ದು ಶಿವಕಾಶಿ ನಮ್ಮ ಪಟಾಕಿ ದೊಡ್ಡ ಉತ್ಪಾದನೆ ಕಂಪನಿ, ಅಲ್ಲಿ ನೋಡ್ಬೋದು ನಮ್ಮಲ್ಲಿ ಈ ಕರಾವಳಿ ಭಾಗದಲ್ಲಿ ಹೇಗೆ ಬೀಡಿ ಕಟ್ತಾರೆ, ಹಾಗೆ ರೀತಿ ಆ ಪಟಾಕಿಗಳಿಗೆ ಮದ್ದು ತುಂಬಿಸುವಂತದ್ದು, ಬರುವುದು, ಈ ಹೂ ಕಟ್ಟಿದ ರೀತಿಯಲ್ಲಿ ಆ ಹೆಂಗಸರು ಕೂತ್ಕೊಂಡು ಪಟಾಕಿಯನ್ನು ಅದೇ ಕೆಲಸಕ್ಕೆ ಮಾಡ್ತಾರೆ. ಅವರಿಗೆ ಅದು ಉದ್ಯೋಗವಾಗಿ ಹೋಗಿದೆ. ಅವರಿಗೆ ಶಿಕ್ಷಣದ ವ್ಯವಸ್ಥೆ ಇಲ್ಲ, ಏನು. ಇಲ್ಲಿ ನಾವು ಒಂದು ಆಲೋಚನೆ ಮಾಡಬೇಕು, ಪಟಾಕಿ ಸಿಡಿಸುವ ಸಂದರ್ಭ ಮತ್ತು ಅದನ್ನು ಉತ್ಪಾದನೆ ಮಾಡುವ ಸಂದರ್ಭ, ಎರಡೂ ಸಂದರ್ಭದಲ್ಲಿ ಸಹ ಮಕ್ಕಳಿಗೆ ತೊಂದರೆ ಇದೆ. ಅಲ್ಲಿ ಅದರ ಬಗ್ಗೆ ಈಗ ಶಿವಕಾಶಿಯಲ್ಲಿ ಏನು ಮಕ್ಕಳು ಕೆಲಸ ಮಾಡ್ತಿದ್ದಾರೆ ಅವರ ಮೇಲೆ ಒಂದಷ್ಟು ಅಧ್ಯಯನಗಳು ಸಹ ಆಗಿದೆ. ಅವರ ದೇಹದ ಮೇಲೆ ಏನೆಲ್ಲ ಪರಿಣಾಮಗಳಾಗ್ತದೆ ಏನನ್ನುವಂಥದ್ದು ಸಾಕಷ್ಟು ತುಂಬಾ ಡ್ಯಾಮೇಜಿಂಗ್ ರಿಪೋರ್ಟ್ಗಳೆಲ್ಲ ಇದೆ. ಅದರ ಜೊತೆಗೆ ನಮಗೆ ಕಾಣ್ತಾ ಇರುವಂತದ್ದು ಈ ಪಿಕ್ಚರ್, ಆ ನಂತರದ ಪಿಕ್ಚರ್, ಮಕ್ಕಳಿಗೆ ಅದು ಹೇಗೆ ಡ್ಯಾಮೇಜ್ ಆಗ್ತದೆ ಅನ್ನುವಂಥದ್ದು. ಎರಡೂ ಸೈಡ್ ಅಲ್ಲಿ ಸಹ ನೇರ ಡ್ಯಾಮೇಜ್ ಆಗ್ತದೆ. ಸುಪ್ರೀಂ ಕೋರ್ಟ್ ಇದೆಲ್ಲ ಮಾನದಂಡಗಳನ್ನು ಪರಿಗಣನೆ ಮಾಡಿ ಈ ಒಂದು ಆಜ್ಞೆಯನ್ನು ಕೊಟ್ಟಿದೆ. ಅದರ ಜೊತೆಗೆ ಈಗ ಈ ಕ್ರ್ಯಾಕರ್ಸ್ ಅಂತೇಳಿ ಬಂದಿದೆ, ಎಲೆಕ್ಟ್ರಾನಿಕ್ ಒಂದು ಕರೆಂಟ್ ಅನ್ನು ಬಳಕೆ ಮಾಡಿಕೊಂಡು ನಿಮ್ಗೆ ಪ್ಲಗ್ ಹಾಕಿಕೊಂಡು ಬಳಸುವಂತ ಪಟಾಕಿಗಳು ಸಹ ನಿಮಗೆ ಅವೈಲಬಿಲಿಟಿ ಇದೆ ನಿಮಗೆ. ಅದು ಬಟ್ ಆನ್ಲೈನಲ್ಲಿ ನೀವು ಆರ್ಡರ್ ಮಾಡಬೇಕಾಗ್ತದೆ. ಬಟ್ ಅದು ಹೆಚ್ಚು
ಪ್ರಚಲಿತವಾಗಿಲ್ಲ, ಅದರ ಬಗ್ಗೆ ಇರ್ಬೋದು ಅದು ಸ್ವಲ್ಪ, ಅಂದ್ರೆ ಈಗ ಬಳಕೆ ಕಮ್ಮಿ ಇದೆ, ಅದು ಒಂದಷ್ಟು ಮಾರ್ಕೆಟ್ ಆದಾಗ ಅದರದ್ದು ರೇಟ್ಸ್ ಕಡಿಮೆ ಆಗುದು. ಅದರಲ್ಲಿ ಒಂದು ಅಡ್ವಾಂಟೇಜ್ ಹೇಳಿದ್ರೆ ಆ ಪಟಾಕಿಯನ್ನು ಮತ್ತೆ ಮತ್ತೆ ಬಳಸಬಹುದು, ಅದು ಬ್ಲಾಸ್ಟ್ ಆಗೋದಿಲ್ಲ, ಸೌಂಡ್ ಪ್ರೊಡ್ಯೂಸ್ ಮಾಡ್ತದೆ, ಲೈಟ್ ಪ್ರೊಡ್ಯೂಸ್ ಮಾಡ್ತದೆ. ನೀವು ಸ್ವಿಚ್ ಹಾಕಿದ್ರೆ ಆಯ್ತು, ಕರೆಂಟ್ ಸ್ವಿಚ್ ಹಾಕಿದ್ರೆ ಆಯ್ತು, ಇದು ಪಟ 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 ಸಿಡಿತದೆ. ಸಿಡಿಯುವುದಂದ್ರೆ ಅದು ಬ್ಲಾಸ್ಟ್ ಆಗಿ ಎಲ್ಲಿ ಸಹ ಅದನ್ನು ಹೆಚ್ಚಾಗಿ ಒಂದು ಸ್ಟೇಜ್ ಪ್ರೋಗ್ರಾಮ್ಗಳಲ್ಲಿ, ಆರ್ಕೆಸ್ಟ್ರಾಗಳಲ್ಲಿ, ಹೌದು, ಅಂತದ ಸಂದರ್ಭದಲ್ಲಿ ಅದನ್ನು ಬಳಸ್ತಾ ಇದ್ದಾರೆ ಈಗಾಗಲೇ. ಅದು ಅಲ್ಲದೆ ಇದು ಸಾಮಾನ್ಯ ಜನರಿಗೆ ಸಿಗುವಂತ ಪಟಾಕಿಗಳ ಮ್ಯಾನುಫ್ಯಾಕ್ಚರಿಂಗ್ ಸಹ ಆಗ್ತಾ ಇದೆ. ಅದರ ಬಗ್ಗೆ ಸಹ ಸುಪ್ರೀಂ ಕೋರ್ಟ್ ಮೀನ್ ವೈಲ್ ಗಮನ ಕೊಡಬೇಕಾಗ್ತದೆ. ಅಂದ್ರೆ ಒಂದು ಗ್ರೀನ್ ಕ್ರ್ಯಾಕರ್ಸ್ನ ಪಟ್ಟಿಯಲ್ಲಿ ಈ ಕ್ರ್ಯಾಕರ್ಸ್ ಅನ್ನು ಸಹ ತಗೊಂಡು ಬರಬೇಕಾಗ್ತದೆ ಮುಂದಿನ ದಿವಸದಲ್ಲಿ. ಯಾಕೇಳಿದ್ರೆ ಈ ಕಂಪ್ಲೀಟ್ ನಮ್ಮ ಬದುಕಿನ ಒಂದು ರೀತಿಯ ಬದಲಾಗ್ತಾ ಹೋಗುವಂತ ಒಂದು ಸನ್ನಿವೇಶದಲ್ಲಿ ನಾವು ಇದ್ದೇವೆ. ನಿನ್ನೆ ಇದ್ದದ್ದು ಇವತ್ತಿಲ್ಲ, ಇವತ್ತಿದ್ದದ್ದು ನಾಳೆ ಇಲ್ಲ. ಈಗ ಕಂಪ್ಲೀಟ್ ರೊಬೋಟಿಕ್ ಫೀಲ್ಡ್ ಅಲ್ಲಿ ಇದ್ದೇವೆ ನಾವು. ಯಾಕಂದ್ರೆ ಅಂತ ಸಂದರ್ಭದಲ್ಲಿ ನಾವು ಬೇರೆ ತಂತ್ರಜ್ಞಾನಗಳ ಬಳಕೆಯನ್ನು ಸಹ ಮಾಡಬೇಕು. ನಮಗೆ ಸದ್ದು ಬೇಕು, ಎಂಜಾಯ್ಮೆಂಟ್ ಬೇಕು, ಸೆಲೆಬ್ರೇಟ್ ಮಾಡಬೇಕು. ಆಗ ಏನಾದರೂ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಸಹ ಇದೆ, ಅದನ್ನು ಬಹಳಷ್ಟು ಪ್ರಚಾರ ಮಾಡಬೇಕಾಗ್ತದೆ. ಮತ್ತು ಅದನ್ನು ಸರ್ಕಾರದ ನೆಲೆಯಿಂದ ಸಹ ಅದಕ್ಕೆ ಜಾಸ್ತಿ ಮನ್ನಣೆ ಕೊಡಬೇಕಾಗುತ್ತೆ. ಹೌದು. ಮತ್ತೆ ಈ ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ಈ ಪಟಾಕಿ ಸಿಡಿಸುವಂಥ ತಯಾರಿಕಾ ಘಟಕ ನೀವೇನೇ ಹೇಳಿದ್ರಿ, ಇತ್ತೀಚಿನ ದಿನಗಳಲ್ಲಿ ಅವರು ಮಾಡೋದಿಲ್ಲ, ಇದನ್ನು ಒಂದು ವ್ಯಾಪಾರವಾಗಿ ಕೊನೆಗೊಳಿಸಿದೆ. ಅದನ್ನು ಒಂದು ಕಠಿಣ ಒಂದು ಕ್ರಮದೊಳಗೆ ತರಲು ಸಾಧ್ಯವಿದೆಯೇ? ಖಂಡಿತ ಸಾಧ್ಯ ಇದೆ. ಈಗ ನೋಡಿ, ಇಲ್ಲಿ ಮಕ್ಕಳ ಹಕ್ಕುಗಳನ್ನು ಬಳಸ್ಕೊಳ್ಬೇಕು. ಮಕ್ಕಳ ಹಕ್ಕುಗಳಿಗೆ ಈಗ ನಮ್ಮ ದೇಶದಲ್ಲಿ ಏನಾದರೂ ಸ್ವಲ್ಪ ಡ್ಯಾಮೇಜ್ ಆದರೂ ಸಹ ಇಡೀ ವ್ಯವಸ್ಥೆ ಎದ್ದು ನಿಲ್ತದೆ. ಅಂದ್ರೆ ಈಗ ನೋಡಿ, ಯಾವುದೋ ಒಂದು ರಸ್ತೆಯಲ್ಲಿ ಒಂದು ಅನಾಥ ಮಗು ಸಿಕ್ಕಿದೆ ಹೇಳಿದೆ, ಒಬ್ಬ ಅನಾಥ ಪ್ರೌಢ ಸಿಕ್ಕಿದ್ದಕ್ಕಿಂತ ಸಹ ಜಾಸ್ತಿ ಗಮನ ಸಣ್ಣ ಯಾವುದೋ ವಯಸ್ಸಿನ ಒಂದು ಬಾಲಕಾರ್ಮಿಕರು, ಅದಕ್ಕೆ ಜಾಸ್ತಿ ಕಾನೂನಿನ ವ್ಯವಸ್ಥೆಗಳು ಇದೆ ಮತ್ತು ಸರ್ಕಾರಗಳು ಸಹ ಬೇಗನೆ ಎಚ್ಚರಗೊಳ್ಳುತ್ತದೆ. ಈ ನಿಟ್ಟಿನಲ್ಲಿ ಸಹ ಮಕ್ಕಳ ದೃಷ್ಟಿಕೋನದಲ್ಲಿ ಇದಕ್ಕೆ ಕಠಿಣವಾದ ಕಾಯ್ದೆಗಳನ್ನು, ಯಾಕಂದ್ರೆ ಒಂದು ಈಗ ನೋಡಿ, ಒಂದು ಮಕ್ಕಳು ಏನಾದರೂ ವೆಹಿಕಲ್ ಬಿಟ್ಟರೆ 18ಕ್ಕಿಂತ ಕೆಳಗಿನವರು ಬಿಟ್ಟು ಏನಾದರೂ ಅಪಘಾತ ಆದರೆ ಅವರ ಪೇರೆಂಟ್ಸ್ ಮೇಲೆ ಕೇಸ್ ಮಾಡುವಂತ ಒಂದು ಕಾನೂನು ಬಂದಿದೆ. ಅದೇ ರೀತಿ ಇದು ಮಕ್ಕಳ ಅಜಾಗ್ರತೆಗಿಂತ ಸಹ ಪೋಷಕರ ಅಜಾಗ್ರತೆಯಿಂದ ಜಾಸ್ತಿ ಇದು ಡ್ಯಾಮೇಜ್ ಆಗ್ತಾ ಇರುವಂಥದ್ದು. ಪೋಷಕರ ಒಂದು ಬೇಜವಾಬ್ದಾರಿ ಅಂತ ಸಹ ಹೇಳ್ಬೋದು. ಒಂದು ಪಟಾಕಿ ತಗೊಂಡು ಬಂದಿದೆ ಹೇಳಿದ್ರೆ ಅಪಾಯ ತಗೊಂಡು ಬಂದ ಕಟ್ಟಿಟ್ಟ ಬುತ್ತಿ ಅಂತೇಳಿ ಎಣಿಸ್ಕೊಳ್ಬೇಕು. ಆ ಮಕ್ಕಳು ಆ ಸಿಡಿಸುವ ಸಂದರ್ಭದಲ್ಲಿ ಅಲ್ಲಿ ಕಣ್ಣಿಗೆ ಕಣ್ಣಿಟ್ಟು ನಾವು ನೋಡ್ಬೇಕಾಗತ್ತೆ. ಆ ಮಕ್ಕಳಿಗೆ ಏನಾದರೂ ಡ್ಯಾಮೇಜ್ ಆದ್ರೆ ಅದನ್ನು ಮುಂದಿನ ಹಂತದಲ್ಲಿ ಬಹುಶಃ ಪೋಷಕರಿಗೆ ಟ್ರಾನ್ಸ್ಫರ್ ಮಾಡುವಂತ ಕಾನೂನುಗಳು ನಿಧಾನವಾಗಿ ಬರಬೇಕಾಗ್ತದೆ. ಇದನ್ನು ಕಂಪ್ಲೀಟ್ ನಿಯಂತ್ರಣ ಮಾಡಬೇಕು. ಇಲ್ಲದಿದ್ರೆ ಈಗ ಪೋಷಕರಿಗೆ ಇದರ ಬಗ್ಗೆ ಹೆಚ್ಚು ತಲೆಬಿಸಿಲ್ಲ. ಘಟನೆಗಳು ಆದ ನಂತರ ಏನು ಮಾಡ್ಬೇಕು ಅನ್ನುವಂಥದ್ದು ನೋಡ್ತಾರೆ. ಘಟನೆ ಆಗುವ ಮೊದಲು ಏನು ಮುಂಚಿತವಾಗಿ ನಾವು ಪೂರ್ವ ಸಿದ್ಧತೆಗಳನ್ನು ಮಾಡಬೇಕು ಅನ್ನುವಂಥದ್ದು ಇಷ್ಟರವರೆಗೆ ಆಲೋಚನೆಗಳು ಇಲ್ಲ. ಬಹುಶಃ ಅಂದ್ರೆ ಈ ಕಾನೂನು ಏನು ಬರ್ತಿದೆ, ಈ ಕಾನೂನಿಗೆ ಸಹ ನಾವು ತಲೆಗೆ ಬಾಗಬೇಕು. ಪಟಾಕಿ ತಯಾರಿಕಾ ಒಂದು ಘಟಕ ಇರ್ಬೋದು, ಅದನ್ನ ಮಾರಾಟ ಮಾಡುವಂತಹ ವರ್ತಕರೇನಿದ್ರೆ ಅವರದ್ದು ಸಹ ಇರ್ಬೋದು, ಹಾಗೆಯೇ ಪೋಷಕರು ಸದಾ ಕಾನೂನಿಗೆ ತಲೆ ಬಾಗ್ಲೇಬೇಕಾಗುತ್ತೆ. ಯಾಕಂದ್ರೆ ನಾವು ಯಾವಾಗ ಕಾನೂನನ್ನು ಗೌರವಿಸ್ತೇವೆ, ಕಾನೂನು ಯಾಕೆ ಮಾಡಿರ್ತಾರೆ ಅದನ್ನು ನಾವು ಫಸ್ಟಿಗೆ ಆಲೋಚನೆ ಮಾಡಬೇಕು. ಯಾವುದೇ ಒಂದು ಕಾನೂನಿನ ಹಿಂದೆ ಸಾಕಷ್ಟು ಸಾವಿರಾರು ಲಕ್ಷಾಂತರ ಪೇಜ್ಗಳ ಅಧ್ಯಯನ ಮಾಡಿ ಅದನ್ನು ಒಂದು ಕಾನೂನು ಮಾಡ್ತಾರೆ. ಅಷ್ಟು ಚರ್ಚೆಗಳಾಗಿರ್ತದೆ, ಡಿಬೇಟ್ ಆಗಿರ್ತದೆ. ಹಾಗಾಗಿ ಯಾವುದೇ ಒಂದು ಕಾನೂನು ಯಾಕೆ ಮಾಡಿರ್ತಾರೆ ಅನ್ನುವಂಥದ್ದು ಪೋಷಕರು ಸೀರಿಯಸ್ಲಿ ನಾವು ಆಲೋಚನೆ ಮಾಡಬೇಕು. ಈಗ ಸುಪ್ರೀಂ ಕೋರ್ಟ್ ಹಾಕಿದ ತಕ್ಷಣ ತುಂಬಾ ಜನ ಹೇಳ್ತಾರೆ ಸುಪ್ರೀಂ ಕೋರ್ಟ್ಗೆ ತಲೆಬಿಸಿ ಇಲ್ಲ, ಕೆಲವೊಂದು ಕಡೆಯಲ್ಲಿ ಇದು ರಿಲಿಜಿಯಸ್ ಮ್ಯಾಟರ್ ಆಗಿ ತಗೊಂಡು ಹೋದ್ರು. ಇದು ನಾವು ಒಂದು ಆಲೋಚನೆ ಮಾಡಬೇಕು, ಯಾವುದೇ ಒಂದು ಧರ್ಮದ ವಿರುದ್ಧ ಇದು ಆಗ್ತಾ ಇಲ್ಲ. ಅಯ್ಯೋ ನಾವು ಹಿಂದೂ ಧರ್ಮದ ಹಬ್ಬವನ್ನು ಆಚರಣೆ ಮಾಡ್ಲಿಕ್ಕೆ ಇದು ಬಿಡ್ತಾ ಇಲ್ಲ ಇವರು ಸುಪ್ರೀಂ ಕೋರ್ಟ್, ಯಾರದೋ ಕುಮ್ಮಕ್ಕಿನಿಂದ ಆಗ್ತಾ ಇದೆ, ಯಾವುದೋ ಡೆಲ್ಲಿ ಯಾವುದೋ ನನ್ನ ಧರ್ಮಕ್ಕೆ ಮಾತ್ರ ಈ ನಿಯಮಗಳು ಬರ್ತಾ ಇದೆ, ಧರ್ಮಕ್ಕೆ ಹೋಗ್ತಾ, ಹಾಗಾದ್ರೆ ನಾಳೆಗೆ ಒಂದು ಹೋಮಸ ಮಾಡ್ಲಿಕ್ಕೆ ಇಲ್ವಾ ಅನ್ನುವಂತ ಪ್ರಶ್ನೆಗಳು ಮೊನ್ನೆ ಟಿವಿಯಲ್ಲಿ ಬರ್ತಾ ಇತ್ತು. ನಾವು ಆಲೋಚನೆ ಆ ತರ ಆಲೋಚನೆ ಮಾಡೋದಕ್ಕಿಂತ ಇನ್ನೊಂದು ವರ್ಷನ್ ಈ ಪಟಾಕಿಯ ಇದರಿಂದಾಗಿ ಯಾಕೆ ಸುಪ್ರೀಂ ಕೋರ್ಟ್ ಇದು ಮಾಡ್ತಾ ಇದೆ ಅನ್ನುವಂಥದ್ದು ಅದನ್ನು ಗಮನದಲ್ಲಿಟ್ಟುಕೊಂಡಾಗ ನಮ್ಮ ದೃಷ್ಟಿಕೋನದಲ್ಲಿ ಆಲೋಚನೆ ಸಹ ಮಾಡಬೇಕು. ಅದರ ಜೊತೆಗೆ ಕೋರ್ಟ್ನ ದೃಷ್ಟಿಕೋನದಲ್ಲಿ ಆಲೋಚನೆ ಮಾಡಿದಾಗ ನಮಗೆ ಬೇರೆ ವಿಚಾರಗಳು ನಮಗೆ ಕಾಣಲಿಕ್ಕೆ ಸಹ, ಅದರವೇ ನಾವು ಸ್ಟಬ್ಬನ್ ಆಗಿದ್ದಾಗ ನಮಗೆ ಬೇರೆ ವಿಚಾರಗಳು ಬರೋದಿಲ್ಲ. ನಮ್ಮ ದೃಷ್ಟಿಕೋನದಲ್ಲಿ ಏನು ತಲೆಗೆ ಬರ್ತದೆ ಅದು ಮಾತ್ರ ಆಲೋಚನೆ ಮಾಡ್ತೇವೆ. ಇದು ಕಾಯ್ದೆಗಳನ್ನು ಮಾಡಿರುವಾಗ ಯಾಕೆ ಮಾಡಿದ್ದಾರೆ, ಅದರ ಪರಿಣಾಮ ಏನನ್ನುವಂಥದ್ದು. ಈಗ ನೋಡಿ, ಹೆಡ್ಲೈಟಿಗೆ ಈಗ ಅದು ಹೊಸ ವೆಹಿಕಲ್ ಅಲ್ಲಿ ಹೆಡ್ಲೈಟ್ ಆನ್ ಇರ್ತದೆ, ಆಟೋಮೆಟಿಕ್ ಹೆಡ್ಲೈಟ್ ಆನ್ ಅನ್ನುವಂಥದ್ದು ಒಂದು ಪ್ರೊಸೀಜರ್ ಇದೆ. ಯಾಕೆ ಮಾಡಿದ್ರು? ಈ ಡೆಲ್ಲಿ ಅಂತ ಭಾಗಗಳಲ್ಲಿ ಮಂಜು ಇರ್ತದೆ, ಅದರ ವಿಸಿಬಿಲಿಟಿ ಏನಿದೆ ವೆಹಿಕಲ್ ರೋಡ್ ಹೋಗಿ ಆಕ್ಸಿಡೆಂಟ್ ಇದು. ಅದೇ ತರ ಎಲ್ಲಾ ರೀತಿಯಲ್ಲಿ ಸಹ ಕೋರ್ಟುಗಳು, ಸುಪ್ರೀಂ ಕೋರ್ಟ್ ಅಲ್ಲಿ ಈ ಅಪಘಾತಗಳು ಅವಘಡಗಳು ಕಮ್ಮಿ ಆಗದಾಗಿ ಏನು ಮಾಡ್ಬೇಕು ಅನ್ನುವಂಥದ್ದಕ್ಕೆ ಕಾಲ ಕಾಲಕ್ಕೆ ಬೇರೆ ಬೇರೆ ಕಾಯ್ದೆಗಳನ್ನು ತರ್ತಾ ಇದೆ. ಅದನ್ನು ನಾವು ಸ್ವಾಗತಿಸಬೇಕಾಗ್ತದೆ. ನಮ್ಗೆ ಸ್ವಲ್ಪ ಕಷ್ಟ ಆಗ್ತದೆ, ಎಲ್ಲವನ್ನು ಕಾಯ್ದೆಯಲ್ಲಿ ನಾವು ಬದುಕಬೇಕಲ್ಲ ಅಂತೇಳಿ ಜನ ಎಣಿಸ್ಕೊಳ್ಬಹುದು. ಆದರೆ ಕೆಲವೊಂದ್ಸಲ ಅನಿವಾರ್ಯವಾಗಿ ಹೋಗಿದೆ, ಈ ಕಾಲಘಟ್ಟವೇ ಹಾಗೆ ಇದೆ. ಓಕೆ ವೀಕ್ಷಕರೇ,
ಇನ್ನಷ್ಟು ಈ ಪಟಾಕಿ ಬಗ್ಗೆ ಚರ್ಚೆ ಮಾಡೋಣ. ಇನ್ನಷ್ಟು ಇದರಿಂದ ಏನು ತೊಂದರೆಗಳಿದೆ ಏನು ಅಂತ ಮಾಡೋಣ ಒಂದು ಚಿಕ್ಕ ವಿರಾಮದ ನಂತರ. ವೀಕ್ಷಕರೇ, ಪಟಾಕಿ ಎಚ್ಚರ ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಪಟಾಕಿಗಳ ವಿಷಯದಲ್ಲಿ ಸಾಕಷ್ಟು ಮಾಡ್ತಿದ್ರು. ಡಾಕ್ಟರ್ನವರು ಸಹ ತುಂಬಷ್ಟು ಒಂದು ಮಾಹಿತಿಗಳನ್ನು ನೀಡಿದರು. ಹಾಗೆಯೇ ನಮ್ಮ ಪರಿಸರ ಪ್ರೇಮಿಯಾದಂತಹ ಪ್ರೇಮಾನಂದ್ ಕಲ್ಮಾಡಿಯನ್ನು ಒಳ್ಳೆಯ ವಿಚಾರಗಳನ್ನು ಜನರಿಗೆ, ಪೋಷಕರಿಗೆ ಎಲ್ಲರೂ ಆ ಒಂದು ಅನುಸರಿಸಬೇಕಾದಂಥ ಉತ್ತಮ ಒಂದು ಸಲಹೆ ನೀಡ್ತಾ ಇದ್ದರು. ಅವರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇನ್ನಷ್ಟು ಚರ್ಚೆಯನ್ನು ಮಾಡೋಣ. ಸರ್, ಕಾನೂನು ಬರ್ತಾ ಇರ್ತದೆ. ಸುಪ್ರೀಂ ಕೋರ್ಟ್ 8ರಿಂದ 10 ಹೊಡಿಬೇಕು, ಏನೋ ಒಂದು ಕಾನೂನು ಬಂದಿದೆ. ಆದರೆ ಕಾನೂನು ಎಲ್ಲಿ ಬರ್ತದೆ, ಉಲ್ಲಂಘನೆ ಆಗುತ್ತದೆ. ಈ ಜನರಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನು ಹತೋಟಿಯಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ. ಎಲ್ಲ ಒಂದು ದೊಡ್ಡ ಒಂದು ಪ್ರದೇಶದಲ್ಲಿ, ದೇಶದಲ್ಲಿ ಎಲ್ಲ ಕಡೆಯಲ್ಲೂ ಹೊಡಿತಾ ಇರ್ತಾರೆ. ಆದರೂ ಈ ಹೊಡೆಯುವುದು ಹೊಡ್ತಾರೆ. ಆದರೆ ಈ ದೀಪಾವಳಿ ಅಂತ ಇದ್ದದ್ದು 3 ದಿನ 4 ದಿನ ಇದ್ದದ್ದು. ಅದು ಬಿಟ್ಟು ಈ ಒಂದು ಶೋಭಾಯಾತ್ರೆ ಏನೋ ಒಂದು ಸಮಾರಂಭ ಆಗ್ತದೆ, ಮದುವೆ ಸಮಾರಂಭಗಳಲ್ಲಿ, ಇಲ್ಲೊಂದು ಏನಂದ್ರೆ ಉತ್ಸವ, ರಾಜಕೀಯ ಪಕ್ಷಗಳ ಒಂದು ದೊಡ್ಡ ಕಾರ್ಯಕ್ರಮ, ಅದು ಸಹ ಒಂದಲ್ಲ ಸರಮಾಲೆಗಳನ್ನೇ ಇಡುವುದು. ಒಂದು ವಿಷಯದಲ್ಲಿ ನಾವು ಆ ಕಾರ್ಯಕ್ರಮಗಳಿಗೆ ಅಗತ್ಯ ಇದೆಯಾ ಈ ಪಟಾಕಿಗಳ ಅಂತ ವಿಜೃಂಭಣೆಯ ಒಂದು ಇದು ಕಾರ್ಯಕ್ರಮದ ಸಂಘಟಕರು ಆಲೋಚನೆ ಮಾಡಬೇಕಾಗ್ತದೆ. ಯಾವುದೋ ಒಂದು ಕಾರ್ಯಕ್ರಮದ ಸಂಘಟಕರು, ನಮ್ಮ ದೇಶದ ಪರಮೋಚ್ಚ ನ್ಯಾಯಾಲಯ ಈ ರೀತಿ ಮೊದಲದ್ದು ಹಾಗೆ ಹೋಯಿತು. ಮುಂದಿನ ದಿವಸಗಳಲ್ಲಿ ಈ ತರದ ಒಂದು ಡಿಸಿಷನ್ ತಗೊಂಡಿದೆ. ಹಾಗಾದರೆ ನಾವು ಸಂಘಟನಾತ್ಮಕವಾಗಿ ನಮ್ಮ ಸಂಸ್ಥೆಯ ವತಿಯಿಂದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಾಗ ನಾವು ಯಾವ ರೀತಿ ಇದನ್ನು ಪಾಲನೆ ಮಾಡಬೇಕು ಅನ್ನುವಂಥದ್ದನ್ನು ಆಲೋಚನೆ ಮಾಡಬೇಕು. ಎಲ್ಲವನ್ನು ಸಹ ಇದಕ್ಕೆ ಅಲೋವ್ ಮಾಡ್ತದೆ, ಇದಕ್ಕೆ ಅಲೋವ್ ಮಾಡುವುದಿಲ್ಲ ಅನ್ನುವಂಥ ರೀತಿಯಲ್ಲಿ ಮಾಡ್ಕೊಂಡು ಕೆಲವರು ಸಂಘಟನೆಗಳು ತಮ್ಮ ಕಾರ್ಯಕ್ರಮದೊಟ್ಟಿಗೆ ಅಲ್ಲಿ ಒಂದು ಮೆನ್ಷನ್ ಮಾಡುತ್ತದೆ ಸಿಡಿಮದ್ದು ಪ್ರದರ್ಶನ. ಇದು ಒಂದು ಬಹಳ ಒಂದು ಸ್ಪೆಷಲ್ ಅಟ್ರಾಕ್ಷನ್ ಆಗಿ ಜನರು ಸೇರಿ ಸಿಡಿಮದ್ದು ಪ್ರದರ್ಶನ. ಬಹುಶಃ ಮುಂದಿನ ದಿವಸದಲ್ಲಿ ಅದು ಸಿಡಿಮದ್ದು ಪ್ರದರ್ಶನ ಅನ್ನುವಂಥದ್ದು ತುಂಬಾ ಡ್ಯಾಮೇಜಿಂಗ್. ಅದು ಮೊದಲು ಆಗ್ತಿತ್ತು. ಅಂದ್ರೆ ಮುಂದಿನ ದಿವಸದಲ್ಲಿ ಈ ಸುಪ್ರೀಂ ಕೋರ್ಟ್ ನ ಬಹಳಷ್ಟು ಸೂಕ್ಷ್ಮತೆಗಳನ್ನು ನಮಗೆ ಕಾಣ್ತಾ ಇರುವಂತದ್ದು 8ರಿಂದ 10 ಮಾತ್ರ. ಅದು ಅಲ್ಲದೆ ಬೇರೆ ಅದರಲ್ಲಿ ಮುಖ್ಯಾಂಶಗಳು ಬೇರೆ ಬೇರೆ ಇದೆ. ಇನ್ನು ಸಹ ಬಹಳ ತೀವ್ರ ಅದನ್ನು ಇನ್ಡೆಪ್ತ್ ಆಗಿ ಸ್ಟಡಿ ಮಾಡಿದಾಗ ತುಂಬಾ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅಂತಹ ಸಂದರ್ಭದಲ್ಲಿ ಈ ಯಾವುದೇ ರಾಜಕೀಯ ಪಕ್ಷಗಳ ಕಾರ್ಯಕ್ರಮದ ರ್ಯಾಲಿಗಳಲ್ಲಿ ರಾಜಕೀಯ ಪಕ್ಷಗಳ ಒಂದು ಡಿಸಿಷನ್ ತಗೊಳ್ಬೇಕಾಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ನಾವು ಎಷ್ಟು ಪೊಲ್ಯೂಷನ್ ಮಾಡಬಹುದು ಅನ್ನೋದು. ಅದು ಬಿಟ್ಟು ಮದುವೆಗಳಿಗೆ ಸಹ ನನ್ನ ಮದುವೆಗೆ ಇಷ್ಟು 1000 ರೂಪಾಯಿ ಇಷ್ಟು ಲಕ್ಷದ ಪಟಾಕಿ ಅದು ಒಂದು ಜಾಸ್ತಿ ನಾನು ಹೊಡಿಬೇಕು. ಮದುವೆ ಸಂದರ್ಭದಲ್ಲಿ ಅಗ್ನಿ ಸಾಕ್ಷಿಯಾಗಿ ನಾವು ತಾಳಿ ಕಟ್ಟುವಂಥದ್ದು, ಹಾಗೆ ಪಟಾಕಿ ಸಾಕ್ಷಿಯಾಗಿ ಅಲ್ಲ. ಒಂದಷ್ಟು ಪೊಲ್ಯೂಷನ್ ಮಾಡಿ ನಾವು ಆಲೋಚನೆ ಮಾಡಬೇಕು. ನನ್ನ ಸ್ವಂತ ಕಾರ್ಯಕ್ರಮ ಮದುವೆ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ನಾನು ಎಷ್ಟು ಜೀವ ಜಂತುಗಳಿಗೆ ನಾನು ಅನ್ಯಾಯ ಮಾಡಿ ನನಗೆ ಮದುವೆ ಬೇಕನ್ನುವಂಥದ್ದನ್ನು ಮದುಮಗಸ ಆಲೋಚನೆ ಮಾಡಬೇಕು, ಆರ್ಗನೈಸರ್ಸ್ ಆಲೋಚನೆ ಮಾಡಿ. ಆ ಸೂಕ್ಷ್ಮತೆಗಳು ಜನರಿಗೆ ಇದೇ ಇಲ್ಲೋ ಅನ್ನುವಂಥದ್ದು ಗೊತ್ತಿಲ್ಲ. ಅದೇ ಮುಂದಿನ ದಿವಸದಲ್ಲಿ ಅದಕ್ಕೆ ಸರಿಯಾಗಿ ನಾವು ಹೇಳ್ತೇವೆ ಪಾಪ ಮಾಡ್ತೇವೆ, ಪುಣ್ಯ ಮಾಡ್ತೇವೆ ಅಂತೇಳಿ. ಇದು ಒಂದು ಪಾಪವೇ. ಯಾಕಂದ್ರೆ ಕೆಲವು ಏನು ಅಲ್ಲಿ ಬಂದ ವಯೋವೃದ್ಧರಿಗೆ ಉಸಿರಾಟ ತೊಂದರೆ ಆಗ್ತದೆ. ಆಹಾರ ತಿನ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಎಷ್ಟೋ ಜನರಿಗೆ ಮೂರ್ಛೆ ಹೋಗ್ಬೋದು. ಜಸ್ಟ್ ಎಕ್ಸಾಂಪಲ್, ನಾಯಿ ಇದರ ಶಾಕ್ ಇಂದ ಕೆಲವೊಂದು ನಾಯಿಗಳು ತುಂಬಾ ಶಾಕಿಗೆ ಹೋಗ್ತದೆ. ಕಾರಿನ ಅಡಿಯಲ್ಲಿ ಹೋಗಿ ಮಲಗ್ತವೆ, ಎಲ್ಲೋ ಆ ಮನೆಯ ಕಾಂಪೌಂಡ್ ಅಲ್ಲಿ ಇರುವುದಿಲ್ಲ, ಪಟಾಕಿ ಬಿಡ್ತದೆ. ಮತ್ತೆ ಅದಕ್ಕೆ ಒಂಥರ ಏನು ಅದರ ಭಾಷೆಯಲ್ಲಿ ಅದಕ್ಕೆ ಹೇಳಲಿಕ್ಕೆ ಬರೋದಿಲ್ಲ, ನಮ್ಗೆ ಅದು ಕಾಣುದಿಲ್ಲ. ಬಹುಶಃ ಇದಕ್ಕೆ ಇದು ವೆಟರ್ನರಿ ಡಾಕ್ಟರ್ಗೆ ಗೊತ್ತಾಗ್ಬೋದು ಅದರ ಸೂಕ್ಷ್ಮತೆಗಳು. ಯಾಕಂದ್ರೆ ಅದು ಈ ದೀಪಾವಳಿ ಮುಗಿಯುವವರೆಗೆ ಅದಕ್ಕೆ ದೀಪಗಳ ಹಾವಳಿ ಅಲ್ಲ, ಈ ಪಟಾಕಿ ಹಾವಳಿಗಳು ಏನಿದೆ ಅದೊಂಥರ ಅದಕ್ಕೆ ಉಭಯ ಸಂಕಟವೇ. ಮುಂಚಿನ ಕಾಲದಲ್ಲಿ ಇತ್ತು ನಾಯಿ ಬಾಲಕ್ಕೆ ಪಟಾಕಿ ಅದೊಂದು ಮಜಾ ಮಾಡೋದು. ಯಾಕಂದ್ರೆ ನಾವು ಒಂದೊಂದೇ ನಮ್ಗೆ ಕಡಿವಾಣಗಳನ್ನು ಹಾಕೋಬೇಕಾಗ್ತದೆ. ಜಸ್ಟ್ ನಾನು ಆಗ್ಲೇ ಉಲ್ಲೇಖ ಮಾಡಿದೆ, ಹೆಲ್ಮೆಟ್ ಕಡ್ಡಾಯ. ಕೆಲವೊಂದ್ಸಲ ನಮಗೆ ಬರ್ತದೆ, ಯಾಕೆ ನನ್ನ ಜೀವ ನನ್ನ ಜವಾಬ್ದಾರಿ, ಏನು ಮಾಡ್ಬೋದು, ಹೆಲ್ಮೆಟ್ ಸುಪ್ರೀಂ ಕೋರ್ಟ್ ಯಾಕೆ ಹೇಳ್ಬೇಕು, ಈ ಪೊಲೀಸ್ ಕೇಸ್ ಯಾಕೆ ಹಾಕ್ಬೇಕು, ಹೀಗೆಲ್ಲ ನಮ್ಗೆ ಒಂಥರ ಉಡಾಪೆಯ ಪ್ರಶ್ನೆಗಳು ನಮ್ಮಲ್ಲೇ ಬರ್ತದೆ. ಆದ್ರೆ ಅದು ಯಾಕೆ ಅದನ್ನು ಬಹಳ ಇನ್ಡೆಪ್ತ್ ಆಗಿ ಸ್ಟಡಿ ಮಾಡಿದಾಗ ಯಾಕೆ ಅಂತೇಳಿ ಗೊತ್ತಾಗ್ತದೆ ನಮಗೆ ಕಾರಣಗಳು. ಒಂದೊಂದು ಈ ಮದುವೆ ಸಂದರ್ಭದಲ್ಲಿ ಖಂಡಿತ ಈಗ ಒಂದು ಮದುವೆ ಹಾಲ್ನ ಕ್ಯಾಂಪಸ್ ಅಲ್ಲಿ ಹಾಲ್ನ ಮಾಲಕರ ಅದಕ್ಕೆ ಸಂಬಂಧಪಟ್ಟವರು ಒಂದು ಆರ್ಡರ್ ಮಾಡಬಹುದು, ನಮ್ಮ ಇದರ ಕ್ಯಾಂಪಸ್ ನ ಒಳಗೆ ಯಾವುದೇ ಪಟಾಕಿಯನ್ನು ಸಿಡಿಸುವಂತಿಲ್ಲ. ಆಗ ಒಂದಷ್ಟು ಪಟಾಕಿ ಸಿಡಿಸುವಂತ ತನ್ನಷ್ಟಕ್ಕೆ ನಿಲ್ತದೆ. ಅಥವಾ ಪಬ್ಲಿಕ್ ರೋಡ್ ಅಲ್ಲಿ ಎಲ್ಲಿ ಸಹ ಪಟಾಕಿಗಳನ್ನು ಸಿಡಿಸುವ ಹಾಗಿಲ್ಲ ಅನ್ನೋದು ನಗರಸಭೆಗಳು ಅಥವಾ ಪಂಚಾಯತ್ಗಳು ಆರ್ಡರ್ ಮಾಡಿ ಸಂಬಂಧಪಟ್ಟ ಒಂದು ಪಟಾಕಿ ಸಿಡಿಸಬೇಕಾಗಿದೆ ಅಂತ ಹೇಳಿದ್ರೆ ಸಹ ಅದಕ್ಕೆ ಪರ್ಮಿಷನ್ ಕೊಡುವಂತ ಸಂದರ್ಭ ಬರಬೇಕಾಗ್ತದೆ. ಮೆಗಾ ಇದು ಕ್ರ್ಯಾಕರ್ ಶೋಗೆ ಎಲ್ಲ ಪಟಾಕಿ ಸಿಡಿಮದ್ದು ಪ್ರದರ್ಶನಕ್ಕೆ. ಯಾಕಂದ್ರೆ ಅಲ್ಲಿ ಬೇರೆ ಬೇರೆ ಫೈರ್ ಡಿಪಾರ್ಟ್ಮೆಂಟ್ ಅಧಿಕೃತವಾಗಿ ಒಂದು ಅಗ್ನಿಶಾಮಕ ದಳದಿಂದ ಒಪ್ಪಿಗೆ ಪಡೆಯುವಂತ ಒಂದು
ಪ್ರಸಂಗ ಬರಬೇಕಾಗತ್ತೆ. ಇಲ್ದಿದ್ರೆ ಇದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಆಗೋದಿಲ್ಲ. ಈ ಕಾಯ್ದೆಗಳು ನಮ್ಮ ದೇಶದಲ್ಲಿ ಸಾಕಷ್ಟಿದೆ, ಆದ್ರೆ ಅದು ಎಷ್ಟು ನಾವು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಬಹಳ ದೊಡ್ಡ ಕ್ವಶನ್ ಮಾರ್ಕ್. ಸರ್, ನಾವು ಪಟಾಕಿ ಬಗ್ಗೆ ತುಂಬ ಚರ್ಚೆ ಮಾಡಿದ್ದು. ಪಟಾಕಿ ನಮ್ಮ ಹಬ್ಬ ಹೇಳುವಾಗ ಪಟಾಕಿ ಸಿಡಿಸಲೇಬೇಕು, ಸಿಡಿಸ್ತಿದ್ರೆ ಹಬ್ಬ ಆಗೋದಿಲ್ಲ. ಅದನ್ನು ಏನೋ ಮುಂಚಿನಿಂದ ಹೊಡ್ಕೊಂಡು ಬಂದಿದ್ದೇನೆ, ಹೊಡಿತಾ ಇದ್ದೀನಿ, ಇನ್ನೂ ಸಹ ಹೊಡಿತೀನಿ ನಾನು. ಸರಿ, ಈಗ ಪರಿಸರದ ಬಗ್ಗೆ ಮಾತಾಡ್ತಾ ಇದ್ರೆ, ಪರಿಸರ ಎಂಬುದು ನಮ್ಮಲ್ಲಿ ಮುಂಚಿನಿಂದ ಇದ್ದ ಮರಗಳು ಈಗ ಕಾಣ್ತಾ ಇಲ್ಲ. ಈ ದೊಡ್ಡ ದೊಡ್ಡ ಆಲದ ಮರ ತುಂಬ ಆಕ್ಸಿಜನ್ ಸೂಸ್ತದೆ, ಅಶ್ವತ್ಥ ಮರಗಳು ತುಂಬ ಆಕ್ಸಿಜನ್ ಸೂಸ್ತವೆ. ಅಂಥ ಮರಗಳದ್ದು ನಾಶವಾಗ್ತದೆ ವಿನ ನಾನು ಅದರ ಬದಲಿಗೆ ಗಿಡ ನೆಡ್ತಾ ಇಲ್ಲ. ಈಗ ನೀವು ಹಲವಾರು ಆಂದೋಲನಗಳ ಮಾಡಿ ಪರಿಸರದ ಬಗ್ಗೆ ಕಾಳಜಿ ಮಾಡ್ತಾ ಇದ್ದಾರೆ. ನಮ್ಮ ಮುಂಚಿನಿದ್ದ ಪರಿಸರ ಅಥವಾ ಪರಿಸರ ದಿನಾಚರಣೆ ಏನು, ಆ ಕಾಲದಲ್ಲಿ ಇದ್ದದ್ದ ಪರಿಸರ ದಿನಾಚರಣೆ ಅಥವಾ ಪರಿಸರ ಪ್ರೇಮ ಈಗಿನ ಕಾಲದಲ್ಲಿ ಯುವ ಜನತೆಗೆ ಅಥವಾ ಜನತೆಗೆ ಹೇಗೆ ನಡೀತಾ ಇದೆ? ಅದು ಜೂನ್ 5 ವಿಶ್ವ ಪರಿಸರ ದಿನಾಚರಣೆ, ಆ ದಿವಸಕ್ಕೆ ಒಂದು ಸೀಮಿತ ಆಗಿ ಹೋಗಿದೆ. ಅದೇ ಸಂದರ್ಭದಲ್ಲಿ ಒಂದಷ್ಟು ಜನರಿಗೆ ಸಹ ಪರಿಸರದ ಬಗ್ಗೆ ಕಾಳಜಿ ಆಗಿರುವಂತಹ ಜನಗಳು ಸಹ ಜಾಸ್ತಿ ಆಗ್ತಾ ಇದ್ದಾರೆ. ಇದು ಒಂದು ಬೆಳಕೆ ಗಮನಿಸಬೇಕಾಗಿರುವಂಥದ್ದು. ಒಂದು ಕಡೆಯಲ್ಲಿ ಸರ್ಕಾರಿ ಕೃಪಾಪೋಷಿತ ಕಾರ್ಯಕ್ರಮವಾಗಿ ಏನು ನಡೀತಾ ಇದೆ, ಅದು ಒಂದು ದಿನದ ಕಾರ್ಯಕ್ರಮವಾಗಿ ಒಂದು ಫೋಟೋ 4 ಫೋಟೋ ಆಗುವಂಥದ್ದು. ನಾಳೆ ಸಮುದ್ರ ಕೊರೆತ ಬಂದಾಗ ಆ ಸೈಡ್ಗೆ ಒಂದು ದಿಕ್ಕು ತೋರಿಸಿ ಒಂದು ಫೋಟೋ ತೆಗೆಯೋದು, ಇದೆಲ್ಲ ಒಂದು 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 ಕಾರ್ಯಕ್ರಮ ಗಿಡ ಒಣಗಿ ಹೋಯ್ತು. ನಮ್ಗೆ ನಾವು ಇತ್ತೀಚೆಗೆ ನಾವು ಹೋರಾಟಗಳು ಮಾಡ್ತಾ ಇದ್ದೇವೆ. ಗಿಡ ನೆಡಬೇಕು. ಒಂದು ಗಿಡ ನೆಡುವಂಥದ್ದು ಎಷ್ಟು ಮುಖ್ಯವೋ ಈಗ ಇರುವಂತಹ ಮರಗಳನ್ನು ಸಂರಕ್ಷಣೆ ಮಾಡೋದು ಬಹಳ ಮುಖ್ಯ. ಖಂಡಿತವಾಗಿ. ಯಾಕಂದ್ರೆ ನಾವು ಒಂದು ಗಿಡ ತೆಗೆದ್ರೆ 10 ಗಿಡ ನೆಡಿ ಅನ್ನುವಂಥದ್ದೆಲ್ಲ ರೂಲ್ಸ್ ಇರ್ತದೆ. 10 ಗಿಡ ನೆಟ್ಟದಲ್ಲಿ ಎಷ್ಟು ಜೀವ ಉಳಿತದೆ ಅನ್ನುವಂಥದ್ದು ಗೊತ್ತಿರುವುದಿಲ್ಲ, ಅದಕ್ಕೆ ಲೆಕ್ಕ ಇರುವುದಿಲ್ಲ. ಯಾಕಂದ್ರೆ ಇವತ್ತು ಅರಣ್ಯ ಇಲಾಖೆ ಒಂದು ಗಿಡ ನೆಟ್ಟಕ್ಕೆ ಸುಮಾರು 1500 ರೂಪಾಯಿ ತನಕ ಅದಕ್ಕೆ ಅಕ್ಕಪಕ್ಕದಲ್ಲಿ ನಾವು ನೋಡ್ಬೋದು. ಇಲ್ಲಿ ಇರುವಂತದ್ದು 100-150 ವರ್ಷದಿಂದ ಇತ್ತೀಚೆಗೆ ಮರಗಳ ಸ್ಥಳಾಂತರ ಮಾಡಿದ್ವಿ ನಾವು. KSRTC ಒಂದು ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ ಉಡುಪಿಯಲ್ಲಿ. ಆಗ ಒಂದು 35 ಮರಗಳನ್ನು ಕಡಿಲಿಕ್ಕೆ ಅವರು ಒಂದು ಸ್ಕೆಚ್ ಹಾಕಿದ್ರು. ಆ ಸಂದರ್ಭದಲ್ಲಿ ನಮ್ಗೆ ಅದು ಗೊತ್ತಾಯ್ತು. ಆ ನಂತರ ನಾವು ಸೋಷಿಯಲ್ ಮೀಡಿಯಾವನ್ನು ಸಹ ಬಳಸ್ಕೊಂಡ್ವಿ ಮತ್ತು ಬೇರೆ ಬೇರೆ ರೀತಿಯಿಂದ ಒತ್ತಡಗಳನ್ನು ಮಾಡಿ ಅರಣ್ಯ ಸಚಿವರು ಸಹ ಬಂದ್ರು. ಆ ನಂತರ ಮರಗಳನ್ನು ಸ್ಥಳಾಂತರ ಮಾಡಬೇಕು ಅನ್ನುವಂಥ ನಾವು ಒತ್ತಡ ಮಾಡಿ ಬುಡ ಸಮೇತ ಎಷ್ಟು ಅನಿವಾರ್ಯವಾಗಿ ಆ ಸೈಟ್ ಅಲ್ಲಿ ಎಷ್ಟು ಮರ ಕಡಿಬೇಕು, ಅವ್ರು ಹೇಳಿದ್ರು 35 ಮರ ಕಡಿಬೇಕಂತೇಳಿ. ನಾವು ಅದಕ್ಕೆ ಒಪ್ಪಿಗೆ, ನಮ್ಮದು ವಿರೋಧ ಇತ್ತು. ನೀವು ನಿಮ್ಮ ಸೈಟಿಗೆ ಎಷ್ಟು ಮರಗಳನ್ನು ಕಡಿಲಿಕ್ಕೆ ಅಗತ್ಯ ಇದೆ ಅಷ್ಟು ಮಾತ್ರ ಕಡೀರಿ, ಉಳಿದ ಮರವನ್ನು ನೀವು ಉಳಿಸಬೇಕು ಅಲ್ಲಿ. ಯಾಕಂದ್ರೆ ಅಲ್ಲಿಯ ಪೊಲ್ಯೂಷನ್ ಅನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಬೇರೆ ಯಾವ ಸಾಧನಗಳು ಇಲ್ಲ. ಅವ್ರು ಹೇಳಿದ್ರು, ಅರಣ್ಯ ಇಲಾಖೆ ಅಧಿಕಾರಿ ಹೇಳಿದ್ರು, ನಾವು ಹೊಸ ಗಿಡ ನೆಡ್ತೇವೆ ಸರ್ ಅಂತೇಳಿ. ದೊಡ್ಡದಾಗ್ಲಿಕ್ಕೆ ಎಷ್ಟು ವರ್ಷ? ಬಸ್ ಸ್ಟ್ಯಾಂಡ್ ಅಲ್ಲಿ ಬರುವಂತಹ ಕಾರ್ಬನ್ ಮೊನಾಕ್ಸೈಡ್ ಅನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಏನಿದೆ, ಎಕ್ಸಾಸ್ಟ್ ಹಾಕೊಂಡು ಎಲ್ಲಿಗೆ ಹೊರಗೆ ಹಾಕ್ಲಿಕ್ಕೆ ಆಗ್ತದ? ಯಾಕಂದ್ರೆ ನಾವು ಇರುವಂತದ್ದನ್ನು ಕಡೆಗೆ ನಾವು ಆ ಎಲ್ಲರ ಒಗ್ಗೂಡುವಿಕೆಯಿಂದ ಒಂದು ಟೀಮ್ ವರ್ಕ್ ಇಂದಾಗಿ ಆ ಹೋರಾಟ ಸಕ್ಸಸ್ ಆಯ್ತು. 7 ಮರವನ್ನು ನಾವು ಈಗ ಶಿಫ್ಟ್ ಮಾಡಿದ್ದೇವೆ. ಈಗ ವಿದೇಶದಲ್ಲಿ ಅದಕ್ಕೆ ಬೇಕಾಗಿರುವಂತಹ ತಂತ್ರಜ್ಞಾನ ಇದೆ, ಮೆಷಿನರಿ ಇದೆ. ನಾವು ಯಾವತ್ತು ಅಲ್ಲಿ ಬಂದ 100 ವರ್ಷದ ನಂತರ ಇಲ್ಲಿಗೆ ಬರುವಂತದ್ದು. ಯಾಕಂದ್ರೆ ಅದಲ್ಲೆಲ್ಲ ಕಮಿಷನ್ ಹೆಚ್ಚು ಸಿಗುದಿಲ್ಲ. ಯಾವುದೇ ಒಂದು ಅಲ್ಲಿ ಯೂಸ್ ಮಾಡಿದಂತ ಸೆಕೆಂಡ್ ಹ್ಯಾಂಡ್ ಬೇಡ ಅಂತ ಹೇಳಿ ಬಿಟ್ಟದನ್ನು ಮರವನ್ನು ಈಸಿಲಿ ಶಿಫ್ಟ್ ಮಾಡಿ ಅದನ್ನು ರಿಪ್ಲೇಸ್ಮೆಂಟ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡುವಂತ ಮೆಷಿನ್ಗಳು ಲಭ್ಯ ಇದೆ. ಈಗ ಗುಜರಾತ್ ಏರಿಯಾದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಇದೆ ಮತ್ತು ಪಂಜಾಬ್ ಅಲ್ಲಿ ಎಲ್ಲೋ ಇದೆ. ನೋಡಿ, ಇಷ್ಟು ದೊಡ್ಡ 21ನೇ ಶತಮಾನದಲ್ಲಿ ಭಾರತದಲ್ಲಿ ಇರುವಂತದ್ದು 1-2 ಮೆಷಿನ್ಗಳು ಅಷ್ಟೇ ಇರುವಂತದ್ದು. ಮರವನ್ನೇ ಎತ್ತಿಕೊಂಡು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥದ್ದು. ಯಾಕಂದ್ರೆ ಅದು ಮೆಷಿನ್ ಇಂದ ಏನ್ ಲಾಭ ಇದೆ ಹೇಳಿದ್ರೆ, ಆ ಲೋಕಲ್ ವೆಜಿಟೇಷನ್ ಇದೆ, ಲೋಕಲ್ ಸಾಯಿಲ್ ಏನಿದೆ, ಅಲ್ಲಿರುವಂತದ್ದು ಮೂಲ ಮಣ್ಣಿನ ಗುಣ ಏನಿದೆ ಅದು, ಮತ್ತು ಆ ಮರಕ್ಕೆ ಏನು ವೈಬ್ರೇಷನ್ ಆಗಿ ಅದಕ್ಕೆ ಒಂದು ಆತಂಕ ಆಗದಾಗೆ ಅದು ಮೆಷಿನ್ ಬಹಳ ಸ್ಮೂತ್ ಆಗಿ ತಗೊಂಡು ಹೋಗ್ತದೆ. ಒಂದು ಮಗುವನ್ನು ಎತ್ಕೊಂಡು ಹೋದಾಗೆ ನಮ್ಗೆ ಕೆಲವು ಸಲ ಅನಿಸ್ತದೆ, ಮರಕ್ಕೆ ಸಹ ಶಾಕ್ ಆಗ್ತದ. ನೀವು ಒಂದು ಮರದ ಹತ್ತಿರ ನೀವು ಒಂದು ಡ್ರೈನ್ ಇದೆ, ಯಾವುದು JCB ಅನ್ನು ವರ್ಕ್ ಮಾಡಿ ಇಟ್ರೆ ಅಥವಾ ಯಾವುದು ಮರ ಕೊಯ್ಯುವಂತ ಮೆಷಿನ್ ಅನ್ನು ಅಲ್ಲಿ ಬಳಕೆ ಮಾಡ್ತಾ ಇದ್ರೆ ಉಳಿದ ಮರಗಳಿಗೆ ಶಾಕ್ ಆಗ್ತದೆ. ನೀವು ಅದನ್ನು, ಯಾಕಂದ್ರೆ ನನಗಿಂತ ಸಹ ಈ ವಿಚಾರದಲ್ಲಿ ಒಬ್ರು ಜೀತ್ ಮಿಲನ್ ಅನ್ನುವಂಥವ್ರು ತುಂಬಾ ವರ್ಷದಿಂದ ಮರಗಳ ಸ್ಥಳಾಂತರ ಕೆಲಸ ಮಾಡ್ತಿದ್ದಾರೆ. ಅವರು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಆ ಮರಗಳಿಗೆ ಏನಾಗ್ತದೆ. ಅವರು ಮೊನ್ನೆ ಆ ಮರಗಳನ್ನು ಮುಟ್ಟಿ ನೋಡಿ ಅಂದ್ರು, ಆ ನೆಲಗಳು ವೈಬ್ರೇಷನ್ ಆಗುವಾಗ ಹೇಳಿದ್ದು, ಸರ್ ಅದಕ್ಕೆ ತುಂಬಾ ಶಾಕ್ ಆಗ್ತದೆ. ನಮ್ಗೆ ಅದು ಇವರೇನಪ್ಪ ಹೇಳ್ತಾ ಇದ್ದಾರೆ, ಕಡೆಗೆ ಅದರ ಸೂಕ್ಷ್ಮತೆಯನ್ನು ತಿಳಿಸುವಾಗ ನಮ್ಗೆ ಬೇಸರ ಆಯ್ತು. ಯಾಕಂದ್ರೆ ನಾವು ಮರ ಅದು ಅಂತೇಳಿ, ಯಾವುದೋ ಒಂದು ಪ್ರಾಣಿ ಅದು ಅಂತೇಳಿ, ಆದ್ರೆ ಅದು ಇದ್ರೆ ನಾವು ಇದಿರ್ತೇವೆ ಖಂಡಿತ. ಆ ಕೊಂಡಿಯಲ್ಲಿ ಒಂದು ಈಗ ನಮ್ಮ ಜೊತೆಗಿರುವಂತಹ ಪ್ರಾಣಿ ಪಕ್ಷಿಗಳಲ್ಲಿ ಒಂದು ಕಡಿಮೆ ಆದ್ರೂ ಸಹ ಈಗ ಕೊನೆಯ ಲೀಸ್ಟ್ ಅಲ್ಲಿ ಇರುವಂತಹ ರಣಹದ್ದು ಕಮ್ಮಿ ಆಗ್ತಾ ಇದೆ. ಅದು ಡ್ಯಾಮೇಜಿಂಗ್, ನಮ್ಗೆ ಒಂದು ರೆಡ್ ಅಲರಾಮ್, ಅದು ಕರೆಗಂಟೆ ಸೂಚನೆಗಳು. ಯಾಕಂದ್ರೆ ಅದು ಬಹಳ ಟಫೆಸ್ಟ್ ಒಂದು
ಸ್ಪೀಸೀಸ್ ಅದು ಅವನತಿಯ ಅಂಚನೆಗೆ ಹೋಗ್ತಾ ಇದೆ ಹೇಳಿದ್ರೆ ಆಗ ನಮ್ಮ ರಕ್ಷಣೆ ಹೇಗೆ ಆಗತ್ತೆ ನಮ್ಮ ರಕ್ಷಣೆ ಹೇಗೆ ಮಾಡ್ಕೊಳ್ಳೋದು ಅನ್ನುವಂಥದ್ದು. ಈಗ ಗುಬ್ಬಚ್ಚಿ ಕಮ್ಮಿ ಆಗ್ತಿದೆ, ಗುಬ್ಬಚ್ಚಿ ಸಿಗ್ತಾ ಇಲ್ಲ, ಹಲವಾರು ಪಡೆಯಲ್ಲಿ ಕಾಗೆಗಳು ಸಿಗ್ತಾ ಇಲ್ಲ. ಮಕ್ಕಳಿಗೆ ಇನ್ನು ನಾವು ಟಿವಿಯಲ್ಲಿ ಈ ಬೊಜ್ಜದ ಊಟ ಮಾಡ್ಲಿಕ್ಕೆ ಬಹುಶಃ ಯಾವ್ದೋ ಒಂದು ಕ್ಯಾಟರಿಂಗ್ ಏಜೆನ್ಸಿಯಿಂದ ಕಾಗೆಯನ್ನು ಬಾಡಿಗೆಗೆ ತಗೊಂಡು ಬರ್ಬೇಕಾಗ್ತದೆ. ಆ ಕಾಲ ಮಹಾಲಯಕ್ಕೆ ನಮ್ಮಲ್ಲಿ ಕಾಗೆಗಳು ಸಿಗ್ತದೆ ಅನ್ನೋದು ಆನ್ಲೈನ್ ಅಲ್ಲಿ OLX ಅಲ್ಲಿ ಯಾವ್ದೆಲ್ಲ ಹಾಕ್ಬೇಕಾಗ್ತದೆ. ಯಾಕಂದ್ರೆ ಎಲ್ಲವೂ ಸಹ ಶಾರ್ಟೇಜ್ ಆಗ್ತಾ ಇದೆ. ಆದ್ರೆ ಅದು ನಮ್ಮಿಂದ ಕಣ್ಮರೆ ಆಗ್ತಾ ಇದೆ. ನರಿಗಳ ಸಂಖ್ಯೆ ನೀವು ನೋಡಿ, ನರಿಗಳು ಈ ಉಡುಪಿ ಪೇಟೆಯ ಸುತ್ತಮುತ್ತಲು ಊಳಿಡುವಂತದ್ದು ನಮ್ಗೆ ಕೇಳಿಸ್ತಿತ್ತು, ಈಗ ಇಲ್ಲ. ಆಗ ಹೇಳ್ಬೋದು ಅದು ನರಿ ಕಮ್ಮಿ ಆದ್ರೆ ಏನಾಯ್ತು ಮಾರೆ ಅಂದ್ರೆ. ಅದರ ಪ್ರತಿಯೊಂದು ಪ್ರಾಣಿಗಳು ಕಡಿಮೆ ಆಗ್ತಾ ಹೋದಾಗೆ ನಮ್ಗೆ ಅಪಾಯದ ಕರೆಗಂಟೆಯಲ್ಲಿ ಇದ್ದೇವೆ ಅಂತ ಹೇಳಿ ಲೆಕ್ಕ. ಬಹುಶಃ ಇದರ ಬಗ್ಗೆ ಚರ್ಚೆ ಮಾಡಿದ 1 ಗಂಟೆ ನಾವು ಮಾತಾಡ್ಬೋದು. ಯಾಕಂದ್ರೆ ಮನುಷ್ಯ ಮೋಸ್ಟ್ ಡ್ಯಾಮೇಜಿಂಗ್ ಅನಿಮಲ್ ಆಕ್ಚುಲಿ. ಈ ಭೂಮಿಯಲ್ಲಿ ಅತಿ ಹೆಚ್ಚು ಮಾಲಿನ್ಯ ಮಾಡುವಂತಹ, ಅತಿ ಭೂಮಿಗೆ ಕಂಟಕವಾಗಿರುವಂತಹ ಜೀವಿಯೇ ಮನುಷ್ಯ. ಈ ಮನುಷ್ಯ ಬರುವುದಕ್ಕಿಂತ ಮೊದಲು ಈ ಭೂಮಿ ಬಹುಶಃ ಬಹಳ ನೆಮ್ಮದಿಯಿಂದ ಇತ್ತು. ಈ ಭೂಮಿಯನ್ನು ಅವಲೋಕನ ಮಾಡುವಾಗ ಮನುಷ್ಯನ ಉಗಮ ಯಾವಾಗಾಯ್ತು? ಇತ್ತೀಚಿನ 200 ವರ್ಷದ ಬೆಳವಣಿಗೆಯಲ್ಲಿ ಮನುಷ್ಯ ಈ ಭೂಮಿಯನ್ನು ಸರ್ವನಾಶ ಮಾಡ್ಲಿಕ್ಕೆ ಹೋದ. ಈಗ ಇರುವಂತ, ನಾನು ಪದೇ ಯಾವಾಗ್ಲೂ ಹೇಳ್ತೇನೆ, ಈಗ ಇರುವಂತದ್ದು ನಮ್ಗೆ ಈ ಪ್ರದೂಷಣೆಗೆ ಈ ಒಂದು ಭೂಮಿ ಸಾಕಾಗುದಿಲ್ಲ, ಇನ್ನೊಂದು ಭೂಮಿ ಬೇಕು, ನಮ್ಗೆ ತರಲಿಕ್ಕೆ ಸಾಧ್ಯ ಇಲ್ಲ. ನಾವೇನ್ ಮಾಡುವಂಥದ್ದು? ಅದಕ್ಕೆ ಸುಪ್ರೀಂ ಕೋರ್ಟ್ ಹೀಗೆ ಮಾಡಿ ಹಾಗೆ ಮಾಡಿ ಇಂಥ ಕಾನೂನು ಮಾಡಿ ಅಟ್ಲೀಸ್ಟ್ ನೀವು ಬದುಕಲಿಕ್ಕೆ ಆಗ್ತದೆ. ನಿಮ್ಮ ಮಕ್ಕಳು ನಾಳೆ ಮಾಸ್ಕ್ ಹಾಕೊಂಡು ಬದುಕದಾಗೆ ನಾವು ಎಚ್ಚರ ಮಾಡ್ಲಿಕ್ಕೆ. ಇಲ್ಲದಿದ್ರೆ ನಾಳೆ ನಮ್ಮ ಮಕ್ಕಳಿಗೆ ಈಗ ಹೆಸರಿಡ್ತೇವಲ್ಲ, ಇದೇ ರೀತಿ ಇನ್ನೊಂದು 40-50 ವರ್ಷ ಆದ್ರೆ ಮುಂದಿನ ಮಕ್ಕಳಿಗೆ XYZ ABCD ಕೋಡ್ ನಂಬರ್ ಹಾಕಿ, ಇಲ್ಲಿ ಒಂದು ಮಾಸ್ಕ್ ಹಾಕಿ, ಆಕ್ಸಿಜನ್ ಸಿಲಿಂಡರ್ ಹಾಕಿ ಅವರನ್ನು ನೋಡುವಂತ ಕಾಲ ಖಂಡಿತ ಬರ್ತದೆ. ಸರ್, ನಿಮ್ಮ ಬಗ್ಗೆ ಕೇಳಬೇಕು. ಈ ಮರದ ಬಗ್ಗೆ ಒಂದು ಬ್ಯೂಟಿಫುಲ್ ಆದ ನೀವು ಮಾಹಿತಿಯನ್ನು ಕೊಟ್ಟರು. ಮರಗಳಿಗೆ ಸಹ ಜೀವ ಇದೆ, ಅದಕ್ಕೊಂದು ವೈಬ್ರೇಷನ್ ಇದೆ, ಹಾಗೆ ಹೀಗೆ ಅಂತ. ಈಗ ಪಟಾಕಿ ಸಿಡಿಸುವಾಗ ನಾವು ಪೊಲ್ಯೂಷನ್ ದೃಷ್ಟಿಯಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಕಸವು ಕೂಡ ಕಸ ಆಗ್ತದೆ, ನೀರಿಗೆ ಹೋಗ್ತದೆ, ಹಾಗೆ ಆಗ್ತದೆ. ಈಗ ಕಸದಿಂದ ಹೇಳುವ ಈ ಸ್ವಚ್ಛ ಭಾರತ್ ಕಾನ್ಸೆಪ್ಟ್ನ ಏನೋ ಎಲ್ಲ ಯುವಕರು ಸೇರಿ ಕಸವನ್ನು ಒಟ್ಟು ಮಾಡಿದ್ರೆ ಮರದ ಬುಡಕ್ಕೆನೆ ಅಥವಾ ಎಲ್ಲ ಚರಂಡಿ ಪಕ್ಕದಲ್ಲಿ ಹಾಕಿದ್ರೆ ಸುಟ್ಟು ಬಿಟ್ರು. ನಾವೊಂದು ಇತ್ತೀಚಿನ 2-3 ದಿನಗಳ ಮುಂಚೆ ನೋಡಬೇಕು, ನಮ್ಮ ಹತ್ತಿರದ ಅಜ್ಜರ್ ಕಾಡ್ನಲ್ಲಿ ಏನೋ ಕಸವನ್ನು ಗುಡಿಸಿ ಒಂದು ಮರದ ಪಕ್ಕದಲ್ಲಿ ಹಾಕಿ ಬೆಂಕಿ ಕೊಟ್ಟೆ, ಮರಕ್ಕೆ ಬೆಂಕಿ ತಾಗೀತು, ಮರವೇ ಸುಟ್ಟು ಹೋಯಿತು. ಇಂಥ ಹಲವಾರು ಘಟನೆಗಳು ಆಗ್ತಾ ಇದೆ. ಅಂತ ಮರಗಳು ಪುನಃ ಏನು ಜೀವ ಬಾಯಿ ಬರೋದಿಲ್ಲ ಅಷ್ಟೇ. ಬಹುಶಃ ಬಾಯಿ ಬಂದಿದ್ರೆ ಅದೊಂದು ಶಾಪ ಕೊಡ್ತಿತ್ತೇನೋ. ಅಷ್ಟು ಶಾಪ ಕೊಡುವಷ್ಟು ಒಂದು ಕಟುಕ ಮರ ಅಲ್ಲ, ನಮ್ಮಷ್ಟು ಕಟುಕರು ಅದಲ್ಲ. ಯಾಕಂದ್ರೆ ನಮ್ಗೆ ಅದು ಆ ಮರದ ಬುಡದಲ್ಲಿ ನಾವು ಅದನ್ನು ಬೆಂಕಿ ಹಾಕ್ತೇವೆ, ಅದು ಸುಡ್ತಾ ಇರ್ತದೆ. ಅದರ ಅರ್ಧ ಸುಡ್ತಾ ಇದ್ರು ಸಹ ನಾವು ಸುಡುದಿಲ್ಲ, ನಮ್ಗೆ ಗೊತ್ತಾಗುದಿಲ್ಲ. ತುಂಬಾ ಡ್ಯಾಮೇಜಿಂಗ್ ಆಗ್ತದೆ. ಯಾಕಂದ್ರೆ ಅದು ಮರದ ಭಾಷೆಯಲ್ಲಿ ನಂಗೆ ಹೇಳಲಿಕ್ಕೆ ಆಗುದಿಲ್ಲ ಅದು ಮರ ಏನ್ ಹೇಳ್ತದೆ. ಯಾಕಂದ್ರೆ ಇದ್ರ ಬಗ್ಗೆ ಬಹುಶಃ ಅಪ್ಪಿಕೋ ಚಳವಳಿ ಮಾಡಿದ್ದು ಸುಂದರ್ಲಾಲ್ ಬಹುಗುಣ. ಅವ್ರು ಯಾಕೆ ಮರವನ್ನು ಅಪ್ಪಿಕೊಂಡ್ರು ಅದರ ಬಗ್ಗೆ ಒಂದಷ್ಟು ಥಿಯರಿಗಳಿದೆ, ಅದರ ಬಗ್ಗೆ ಒಂದಷ್ಟು ಅಧ್ಯಯನ ವರದಿಗಳಿದೆ. ಆ ಮರವನ್ನು ನನಗೆ ಈ ವಿಚಾರದಲ್ಲಿ ಡಾಕ್ಟರ್ LC ಸೋನ್ಸ್ ಮೂಡುಬಿದ್ರೆಯದ್ದು ಸೋನ್ಸ್ ನರ್ಸರಿ ಅವರು ನಮ್ಗೆ ಅವರು ಒಂದ್ಸಲ ಹೇಳಿದ್ರು, ನಿಮ್ಗೆ ಮರವನ್ನು ಜಸ್ಟ್ ಅಪ್ಪಿಕೊಳ್ಳಿ ಅಂತ ಹೇಳಿದ್ರು. ನಮ್ಗೆ ಇವರು ಯಾಕೆ ಅಪ್ಪಿಕೊಳ್ಳಿಕ್ಕೆ ಹೇಳ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗ್ಲಿಲ್ಲ. ಇವ್ರು ಮರಲ್ಲ ಅಂತೇಳಿ ಎಣಿಸ್ಕೊಂಡಿ ನಾನು. ಕಡೆಗೆ ಅವ್ರು ಹೇಳಿದ್ರು, ನೋಡಿ ನಿಮ್ಗೆ ಎನರ್ಜಿ ಪಾಸ್ ಆಗ್ತಾ ಇದೆ, ನೀವು ಸೂಕ್ಷ್ಮವಾಗಿ ಗಮನಿಸಿ ಅಂತ ಹೇಳಿದ್ರು. ನಾವು ಬರೀ ಕಾಲಲ್ಲಿ ಒಂದು ನೆಲದ ಮೇಲೆ ನಿಂತ್ಕೊಂಡು ಮರವನ್ನು ಮನಸಾರೆ ಇಷ್ಟಪಟ್ಟು ನಿಮ್ಗೆ ಇಷ್ಟವಾದ ಒಂದು ಮರವನ್ನು ಅಪ್ಪಿಕೊಂಡು ನೀವು ಅದರಿಂದ ಫೀಲ್ ಮಾಡಿದ್ರೆ ನಿಮ್ಗೆ ಎನರ್ಜಿ ಪಾಸ್ ಆಗ್ತದೆ ಮರದಿಂದ. ಹಾಗಾದ್ರೆ ಅದಕ್ಕೆ ಜೀವ ಇಲ್ವಾ? ಯಾಕಂದ್ರೆ ಅದಕ್ಕಾಗಿ ಅಶ್ವತ್ಥ ಮರಕ್ಕೆ ಸುತ್ತಿ, ಇದಕ್ಕೆ ಸುತ್ತಿ, ಅದಕ್ಕೆ ಸುತ್ತಿ. ಹಿಂದಿನವರು ನಮಗಿಂತ ಬಹಳ ಬುದ್ಧಿವಂತರು, ಅವರು ತ್ರಿಕಾಲ ಜ್ಞಾನಿಗಳು. ಯಾಕಂದ್ರೆ ಅವರಿಗೆ ನಾವು ಈಗ ಸಾಫ್ಟ್ವೇರ್ ಯುಗದಲ್ಲಿ ಇರುವಂತದ್ದು, ಅವರ ಹತ್ರ ಅಂತ ಯಾವ್ದು ಸಾಫ್ಟ್ವೇರ್ಗಳು ಇರ್ಲಿಲ್ಲ. ಬಟ್ ಅವರು ತುಂಬಾ ಬುದ್ಧಿವಂತರು. ಇವತ್ತು ಏನು ವಿಜ್ಞಾನ ಹೇಳ್ತದೆ ಅದನ್ನು ಬಹಳ ಹಿಂದೆ ಅವರು ಹೇಳಿದ್ದಾರೆ. ಆಲದ ಮರ. ಈಗ ಇತ್ತೀಚಿನ ಸಾಮಾಜಿಕ ಜಾಲತಾಣದಲ್ಲಿ ನಾವು ಮೆಸೇಜ್ ನೋಡಬಹುದು, ನೀನು ಇವತ್ತಿನ ಒಂದು ದಿನದಲ್ಲಿ ಎಷ್ಟು ಆಕ್ಸಿಜನ್ ಸಿಲಿಂಡರ್ ಉಪಯೋಗಿಸಿದೆ. ಒಂದು ಆಕ್ಸಿಜನ್ ಸಿಲಿಂಡರ್ ಅಲ್ಲಿ ಒಂದು 2,000 3,000 ಇರುತ್ತೆ, ಇದಕ್ಕೆ ಇಷ್ಟು kg ಇರುತ್ತೆ. ಅದೇ ಬದಲು ನೀನು ಉಸಿರಾಡುವ ಗಾಳಿಯಲ್ಲಿ ನಿನ್ನ ಮನದ ಮುಂದೆ ಒಂದು ಆಲದ ಮರ ನೆಡು, ನೀನು ಇಷ್ಟು ಲಕ್ಷ ಖರ್ಚು ಉಳಿಸಿದಾಗೆ ಆಗುತ್ತೆ, ಹಾಗೂ ಪರಿಸರಕ್ಕೆ ನಿನ್ನಿಂದ ಸಹ ನೀನು ಒಂದು ಕೊಡುಗೆ ನೀಡಿದಾಗೆ. ಒಂದು ಖುಷಿ ಆಗ್ತದೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೊಳ್ಳೆ ಮೆಸೇಜ್ಗಳು ಬರ್ತದೆ, ಅಷ್ಟೇ ಫಾಸ್ಟ್ ಫಾರ್ವರ್ಡ್ ಮಾಡೋದು ಮಾತ್ರ. ಅಂದ್ರೆ ಇದು ಬಹುಶಃ ನಾನೇ ಫಸ್ಟ್ ಫಾರ್ವರ್ಡ್ ಮಾಡಿರ್ಬೇಕು ಅನ್ನುವಂತ ನೆಲೆಯಲ್ಲಿ ಅವರು ಫಾರ್ವರ್ಡ್ ಮಾಡುದು. ಅದರ ಸೆನ್ಸ್ ಏನಿದೆ ಅದನ್ನು ಒಳಗೆ ತಗೊಳ್ಳುದಿಲ್ಲ. ಈಗ ನೋಡ್ತಾರೆ ಬಿಡ್ತಾರೆ. ಯಾಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವಂತ ಒಳ್ಳೊಳ್ಳೆ ಮೆಸೇಜ್ಗಳನ್ನು ನಾವು ತಕೊಂಡ್ರೆ ಬಹುಶಃ ಸುಮಾರು ಬದಲಾವಣೆಗಳು ಆಗ್ತಿತ್ತು. ಆದ್ರೆ ಹಾಗೆ ಆಗ್ತಾ ಇಲ್ಲ. ಅದನ್ನು ಈಗ ನೋಡ್ತೇವೆ, ಎಷ್ಟು ಫಾಸ್ಟ್ ಆಗ್ತದೆ ಅಷ್ಟೇ ಬೇಗ ಅದನ್ನು ತೆಕ್ಕಿ ಬಿಡ್ತೇವೆ, ಅದು ಹೋಗ್ತದೆ ಅಷ್ಟೇ ಕಣ್ಮರೆ. ಸರ್, ನಾನು ಕೊನೆಯದಾಗಿ ಒಂದು ಮಾತಿಟ್ಟುಕೊಂಡೆ, ಓಝೋನ್ ಪದರ
ಎಲ್ರಿಗೂ ಗೊತ್ತಿರೋದು ಓಝೋನ್ ಪದರ. ನೀವು ಮಾಲಿನ್ಯ ಮಾಡಿದರೆ ನಿಮ್ಮದು ಓಝೋನ್ ಸವಿತಾ ಬಂದಿದೆ, ತುಂಬ ಕಷ್ಟ ಇದೆ, ಸೂರ್ಯನ ನೇರ ಕಿರಣಗಳು ನಿಮ್ಮ ಮೇಲೆ ಬರ್ತದೆ, ಹಾಗೆ ಹೀಗೆ ಅಂತೇಳಿ. ಓಝೋನ್ ಪದರ ಅಥವಾ ಈ ಪರಿಸರದ ನಡುವೆ ಹೇಗೆ ನಂಟಿದೆ? ಒಂದು ಓಝೋನ್ ಪದರ, ಒಂದು ಕೊಡೆಯನ್ನು ಆಲೋಚನೆ ಮಾಡಿ. ಜಸ್ಟ್ ನಾವು ಬಿಸಿಲಲ್ಲಿ ಹೋಗುವಾಗ ಒಂದು ಕೊಡೆ ಇದ್ರೆ ಎಷ್ಟು ನೆಮ್ಮದಿ ಆಗ್ತದೆ. ನಮ್ಮ ಹತ್ರ ಬಿಸಿಲಿನ ತಾಪವನ್ನು ತಡ್ಕೊಳ್ತೇವೆ, ನಮಗೆ ಒಂಥರ ಫಿಲ್ಟರ್ ಆಗಿ ಬರ್ತದೆ. ಈ ಓಝೋನ್ ಪದರ ಮಾಡ್ತಾ ಇರುವಂಥದ್ದು ಸಹ ಅಷ್ಟೇ ಕೆಲಸ. ಏನಿದೆ UV ರೇಸ್ ಏನಿದೆ, ಅಲ್ಟ್ರಾವೈಲೆಟ್ ರೇಸ್ ಏನಿದೆ, ಸೂರ್ಯನ ಕಿರಣದಿಂದ ಬರುವಂಥದ್ದು, ಅದು ಇದನ್ನು ತಡೀತದೆ. ಆಕ್ಚುಲಿ ಆ ಓಝೋನ್ ಲೇಯರ್ ಎಲ್ಲಿ ಇರಬೇಕು ಅಲ್ಲೇ ಇರಬೇಕು. ಅದು ಆ ವಾತಾವರಣವನ್ನು ಬಿಟ್ಟು ಬೇರೆ ವಾತಾವರಣಕ್ಕೆ ಬಂದರೆ ಖಂಡಿತ ನಮಗೆ ಸಹ ಡ್ಯಾಮೇಜ್ ಇರ್ತದೆ. ಯಾಕಂದರೆ ಬಾಡಿಯ ಒಳಗಿರುವಂಥ ಆಸಿಡಿಕ್ಸ್ ಇದೆ ನಮ್ಮ ಬಾಡಿಯ ಒಳಗೆ ಸಹ. ಅದು ಆಯಾ ಕಾಲಕ್ಕೆ ಅದು ಏನು ಕೆಲಸ ಮಾಡ್ತದೆ ಹಾಗೆ ಮಾಡಿದರೆ ಮಾತ್ರ, ಸಮಯ ಸಂದರ್ಭ ಮೀರಿ ಆಸಿಡ್ ವರ್ಕ್ ಮಾಡಿದರೆ ನಮಗೆ ಆಸಿಡಿಟಿ ಸ್ಟಾರ್ಟ್ ಆಗ್ತದೆ. ಅದೇ ರೀತಿ ಓಝೋನ್ ಲೇಯರ್ ಎಲ್ಲಿ ಇರಬೇಕು ಅಲ್ಲೇ ಇರಬೇಕು. ಅದು ಡ್ಯಾಮೇಜ್ ಆಗದಾಗೆ ಸಹ ನಾವು ನೋಡ್ಕೊಳ್ಬೇಕು, ಗ್ರೀನ್ ಹೌಸ್ ಇಫೆಕ್ಟ್ಗಳು ಆಗದಾಗೆ. ಬಟ್ ಇವತ್ತಿನ ದಿವಸದಲ್ಲಿ ಬಹಳಷ್ಟು ಡ್ಯಾಮೇಜ್ ಆಗಿದೆ. ಇದರ ಬಗ್ಗೆ ಏಷ್ಯನ್ ಬ್ರೌನ್ ಕ್ಲೌಡ್ ಅನ್ನುವಂಥದ್ದು ಒಂದು ABC ಅನ್ನುವಂಥದ್ದು ಒಂದು ಈ ದಕ್ಷಿಣ ಏಷ್ಯಾದ ಮೇಲೆ ಬಹಳ ಕಿಲೋಮೀಟರ್ಗಳಷ್ಟು ದಪ್ಪದ ಒಂದು ಕಲುಷಿತ ಒಂದು ಈ ಒಂದು ಪದರವೇ ಇದೆ. ಇಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಬಹುಶಃ ನಾವು ಪ್ರತಿಯೊಂದು ಈಗ ಇದಕ್ಕೆ ಸಹ ಓಝೋನ್ ಪದರಕ್ಕೆ ಸಹ ಬಹಳ ಡ್ಯಾಮೇಜಿಂಗ್ ಮಾಡುವಂಥದ್ದು ಯಾವುದು, ಈ ಪಟಾಕಿಗಳು ಸಹ. ಎಟ್ ಎ ಟೈಮ್ ಅದಕ್ಕೆ ಡ್ಯಾಮೇಜ್ ಆಗ್ತದೆ. ಅದರ ಪರಿಣಾಮ ಏನು, ಅದಕ್ಕೆ ಎಷ್ಟು ಯಾವ ರೀತಿಯಲ್ಲಿ ಇದು ಮಾಡ್ತದೆ ಅನ್ನುವಂಥದ್ದು ಅಧ್ಯಯನ ವರದಿಗಳು ಹೇಳ್ಬೇಕಾಗ್ತದೆ. ನಾನು ಒಂದು ಪಟಾಕಿ ಹೊಡಿದ್ರೆ ಓಝೋನ್ ಪದರ ಹಾಳಾಗ್ತದ ಅಂದ್ರೆ ನಾವು ಆಲೋಚನೆ ಮಾಡುವಾಗ ಹಾಗೆ ಪ್ರತಿಯೊಬ್ಬ ಅದೇ ಆಲೋಚನೆ ಮಾಡಿ ಪಟಾಕಿ ಹೊಡಿತಾರೆ. ಈಗ ಒಂದು ನಮಗೆ ನಾನು ಕೊನೆಯದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದು, ಮಕ್ಕಳಲ್ಲಿ ನಾವು ಪಟಾಕಿ ರಹಿತವಾಗಿ ಹಬ್ಬವನ್ನು ಹೇಗೆ ಆಚರಣೆ ಮಾಡೋದು ಅನ್ನುವಂಥದ್ದು ನಾವು ಈಗಲೇ ಅವರಿಗೆ ನಿಧಾನವಾಗಿ ಫ್ರೋನಿಂಗ್ ಮಾಡಿ ಮೈಂಡ್ ಸೆಟ್ ಮಾಡಿದ್ರೆ ನಮ್ಮಲ್ಲಿ ಏನಾದರೂ ರಿಸಲ್ಟ್. ಈಗ ನನ್ನ ಮನೆಯಲ್ಲಿ ನಾನು ಮಾಡಿ ಅದರಲ್ಲಿ ಯಶಸ್ವಿಯಾಗಿದ್ದೇನೆ. ಯಾವ ಡಿಮಾಂಡ್ಸ್ ಇಲ್ಲ ಮಕ್ಕಳದು, ಪಟಾಕಿ ಬೇಕು ಅನ್ನುವಂಥದ್ದು. ಅಂದ್ರೆ ಅವರಿಗೆ ಉದ್ದೇಶಪೂರ್ವಕವಾಗಿ ಅಲ್ಲ, ಅವರಿಗೆ ಅಲ್ಲಿ ಆಗುವಂತ ಡ್ಯಾಮೇಜಿಂಗ್ ಫ್ಯಾಕ್ಟರ್ಸ್ ಏನಿದೆ, ಪ್ರಾಣಿ ಪಕ್ಷಿಗಳು, ಮಕ್ಕಳು ಬೇಗನೆ ಕರಗ್ತಾರೆ. ಒಂದು ಬೆಕ್ಕಿಗೆ ತೊಂದರೆ ಆಗ್ತದೆ, ನಾಯಿಗೆ ತೊಂದರೆ ಆಗ್ತದೆ ಹೇಳಿದೆ, ಮನುಷ್ಯನಿಗೆ ತೊಂದರೆ ಆಗ್ತದೆ ಹೇಳಿದ್ರೆ ಅವ್ರು ಬೇಗ ಕರಗುದಿಲ್ಲ. ಮುದ್ದು ನಾಯಿಗೆ ಸ್ವಲ್ಪ ತೊಂದರೆ ಆಗ್ತದೆ, ಅದಕ್ಕೆ ಹೀಗೆ ಆಗ್ತದೆ, ಅವರಿಗೆ ತುಂಬಾ ಅದು ಹರ್ಟ್ ಆಗ್ತದೆ. ಆ ಸೂಕ್ಷ್ಮತೆಗಳನ್ನು ಮಕ್ಕಳಿಗೆ ತಿಳಿಸಿದ್ರೆ ಒಂದು ಈ ಯುಗದ ನಂತರ ನೆಕ್ಸ್ಟ್ ಜನರೇಷನ್ ಅಲ್ಲಿ ಒಂದು ಪಟಾಕಿ ರಹಿತವಾಗಿ ಬೆಳೆಯುವಂತ ಮಕ್ಕಳ ಒಂದು ಜನರೇಷನ್ ಸ್ಟಾರ್ಟ್ ಆಗ್ತದೆ. ಅದನ್ನು ನಾವು ಮಾಡಿದ್ರೆ ಬಹುಶಃ ಬಹಳ ಒಳ್ಳೆಯದು ಈ ಕಾಯ್ದೆಗಳಿಗಿಂತ ಸಹ. ಓಕೆ ಸರ್, ನಾವು ಈಗ ಚರ್ಚೆಯನ್ನು ಮುಗಿಸುವಂತಕ್ಕೆ ಬಂದ್ರಿ. ಈಗ ಕೊನೆಯದಾಗಿ ದೀಪಾವಳಿ ಹಬ್ಬ, ಪಟಾಕಿಗಳ ಚರ್ಚೆ ಮಾಡಿದ್ರಿ, ಪರಿಸರದ ಮೇಲೆ ಚರ್ಚೆ ಮಾಡಿದ್ರಿ, ತುಂಬ ಸಾಕಷ್ಟು ಮಾಹಿತಿಯನ್ನು ನೀಡಿದೆ. ಕಡೆಯದಾಗಿ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಒಂದು ಬಹಳ ಖುಷಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡಿ, ಅದು ಇವತ್ತಿನ ದಿವಸದ ನಂತರ ಯಾವುದೇ ಈ ಟಿವಿಯ ಸ್ಕ್ರೀನಲ್ಲಿ ಕಣ್ಣು ಡ್ಯಾಮೇಜ್ ಆಗಿರುವಂಥದ್ದು, ಮಕ್ಕಳಿಗೆ ತೊಂದರೆ ಆಗಿರುವಂಥದ್ದು, ದೊಡ್ಡವರಿಗೆ ತೊಂದರೆ ಆಗ್ತಾ ಇರುವಂಥ ಒಂದು ವಿಡಿಯೋಗಳು ಬರದೇ ಇರಲಿ ಅಂತೇಳಿ ಒಂದು ಪ್ರಾರ್ಥನೆ ದೇವರೆಲ್ಲ. ಯಾಕಂದ್ರೆ ಅದಕ್ಕೆ ಎಲ್ಲರೂ ನಾವು ಜವಾಬ್ದಾರರು. ಇವತ್ತು ಆಚರಣೆ ಸ್ಟಾರ್ಟ್ ಮಾಡಿದ್ದೇವೆ, ಇನ್ನು 3 ದಿವಸದಲ್ಲಿ ಯಾವುದೇ ಚಾನೆಲ್ ಅಲ್ಲಿ ಇಲ್ಲಿ ಹಾಗೆ ಆಯ್ತು ಹೀಗಾಯ್ತು ಅನ್ನುವಂಥ ಅನಾಹುತಗಳು ಆ ವಿಡಿಯೋಗಳು ನೋಡದ ಹಾಗೆ ಆಗ್ಲಿ ಅನ್ನುವಂಥದ್ದು ಒಂದು ಎಲ್ಲರಲ್ಲಿ ರಿಕ್ವೆಸ್ಟ್. ಓಕೆ ಸರ್, ಓಕೆ. ಇಷ್ಟೊತ್ತು ಈ ಚರ್ಚೆಯಲ್ಲಿ ಬಂದು ತಮ್ಮ ಅಮೂಲ್ಯವಾದ ಕ್ಷಣವನ್ನು ಕೊಟ್ಟು ವೀಕ್ಷಕರಿಗೆ ಸಾಕಷ್ಟು ಮಾಹಿತಿ ಕೊಟ್ಟೆ, ಧನ್ಯವಾದ ಹೇಳ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಸಿಡಿಸುವಂತಹ ಪಟಾಕಿ, ನಾವು ಆಚರಿಸುವಂತಹ ಹಬ್ಬಗಳಲ್ಲಿ ಉಪಯೋಗಿಸುವಂಥ ಪಟಾಕಿಯಿಂದ ಮಾನವನ ದೇಹಕ್ಕೆ ಎಷ್ಟು ಹಾನಿಕರ ಇದೆ. ಆ ಮಾನವನ ದೇಹವಲ್ಲದೆ ಅವರು ಹೇಳಿದಾಗೆ, ಅತಿಥಿಗಳು ಹೇಳಿದ ಹಾಗೆ, ಈ ಪ್ರಾಣಿ ಪಕ್ಷಿಗಳ ಈ ವನ್ಯ ಸಂಕುಲಕ್ಕೆ ಇರ್ಬೋದು, ಅದೇ ರೀತಿಯಲ್ಲಿರೋದು ಪರಿಸರಕ್ಕೆ, ಪ್ರಮುಖವಾಗಿ ಗಿಡ ಮರ, ಓಝೋನ್ ಪದರ, ಅದಕ್ಕೆ ಎಷ್ಟು ಹಾನಿ ಇದೆ ಅಂತ ಹೇಳಿ ತುಂಬಾ ವಿಚಾರವನ್ನು ಕೊಟ್ಟರೆ, ಇದನ್ನು ಇವರು ಹೇಳಿದಂಥ ವಿಷಯಗಳನ್ನು ನಾವು ಮನದಟ್ಟು ಮಾತ್ರ ಇವರು ಹೇಳಿದಂಥ ವಿಷಯಗಳನ್ನು ಬಗ್ಗೆ ನಾವು ಅನುಸರಿಸುತ್ತಾ ಮುಂದಿನ ದಿನಗಳಲ್ಲಿ ನಾವು ಇದನ್ನು ಸಹ ಪಾಲಿಸಿ ಕಾನೂನು ಏನು ನೀಡಿದೆ ಕಾನೂನಿಗೆ ಸಹ ನಾವು ತಲೆಬಾಗಿಸುತ್ತುವ ಹಬ್ಬವನ್ನು ಹಚ್ಚ ಹಸಿರಾಗಿ ಹಸಿರಾಗಿ ಆಚರಿಸೋಣ ಹೇಳ್ತಾ ಈ ನೇರ ಪ್ರಸಾರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಮುಂದಿನ ದಿನದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿದರೆ ಹೆಚ್ಚಿನ ನೋಡ್ತಾ ಇರಿ ಸ್ಪಂದನ.